ಆಗಮಿಸುತ್ತಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿ ಸಂಗೀತ ಇವರು. समुद्भवे शिवेवा शङ्करे गुरुगृह समुद्भवे शिवेवा पामरमोचने पङ्कजलोचने पामरमोचने पङ्कजलोचने पद्मासनवाणी हरिलक्ष्मी विनुते शारदे श्यामळे मीनाक्षी सुन्दरेश्वर साक्षी शङ्करे गुरुगृह समुद्भवे शिवेवा शङ्करे गुरुगृह समुद्भवे शिवेवा. ಇತಿವರಣ್ಯರನ್ನ ಸ್ವಾಗತಿಸಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಇನಿತ ಈ ಒಂಜಿ ಕಾರ್ಯಕ್ರಮದಾದ ಪಂಡ ಬ್ಯಾಂಕ್ದ ಇತಿಹಾಸಡೆ ಒಂಜಿ ನೆನಪು ದಿಪ್ಪುನಂಚಿನ ಒಂಜಿ ಕಾರ್ಯಕ್ರಮ ಅವು ದಾದ ಪಂಡ ರೈತರ ನಕ್ಲೆಗೆ ಸಹಾಯಧನ ಪ್ರೋತ್ಸಾಹಧನ ಬೊಕ್ಕ ಶೈಕ್ಷಣಿಕ ಕ್ಷೇತ್ರದ ಪ್ರತಿಭೆ ನಕ್ಲೆಗೆ ಪುರಸ್ಕಾರ ಅಂಚನೆ ನವೋದಯ ಸಂಘದ ಸದಸ್ಯರಿಗೆ ಸಮವಸ್ತ್ರ ವಿತರಣೆ ಈ ಮೂಜಿ ಕಾರ್ಯಕ್ರಮ ನಮ್ಮ ಎಂಕ್ಲು ಮಂತಂದುಲ್ಲ ಅಂಚನೆ ನೇರ್ದುಂಬು ರೈತರ ನಕ್ಲೆಗೆ ಕರಿ ವರ್ಷ ಎಂಕ್ಲು ಮೈಲು ಸುತ್ತಲ ಸಬ್ಸಿಡಿ ದರ ಕೊಡ್ತಾ ಈ ವರ್ಷಲ ಮೈಲು ಸುತ್ತನು ಸಬ್ಸಿಡಿ ಕೊಡ್ತಾ ನನ್ನ ದುಂಬುಗಳ ಮೈ ಸುತ್ತನು ಸಬ್ಸಿಡಿ ಕೊರ್ಪುನ ಇಂಕಲ್ನ ಉದ್ದೇಶ ಉಂಡು ಅಂಚನೆ ಐತ ಒಟ್ಟಿಗೆ ಒಂಜಿ ಸುನ್ನಲ ಸಬ್ಸಿಡಿ ಕೊರೋಡು ಫ್ರೀ ಆದ ಕೊರೋಡು ಪಂಡದು ಎಂಕಲ್ನ ಬೋರ್ಡು ತೀರ್ಮಾನ ಮಂತದುಂಡು ಅಂಚನೆ ಇನಿತ ಈ ಒಂಜಿ ಕಾರ್ಯಕ್ರಮಗೂ ಎಂಕಲ್ನ DCS ಬ್ಯಾಂಕ್ದ ಅಧ್ಯಕ್ಷರಾಯನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಬರಡುತ್ತಿಂದು ಆರು ಅನಿವಾರ್ಯ ಕಾರಣೋಡು ಬ್ಯಾಂಗ್ಳೂರು ಫೈರ್ ಎತ್ತಿನ ಹಿಡಿದು ಬರಿಯರ್ ಯಾರಿಗೆ ಆಯ್ಜಿ ಆರು ಅಲ್ತಿರ್ದೆ ವಾಟ್ಸಪ್ ಮುಖಾಂತರ ಎಂಕ್ಲೆಗೆ ಈ ತೆಡ್ಡೊಂದು ಕಾರ್ಯಕ್ರಮ ಮಿಕ್ಸ್ ಮಂತ ಬಂಡದು ಎಂಕ್ಲೆಗೆ ಶುಭಾಶಯನ ಕಡ್ಬಿಡ್ದೇರಿ ಅಂಚನೆ ಇನಿತ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಎಂಗಳ DCS ಬ್ಯಾಂಕ್ದ MD ಆಯ್ನಂಚಿನ ಗೋಪಾಲಕೃಷ್ಣ ಭಟ್ ಮನ್ಪೆರೆ ಒಳ್ಳೆರು ಆರೆಗೆ ಎಂಕಲ್ನ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪರವಾದ ಎನ್ನ ವೈಯಕ್ತಿಕ ಪರವಾದ ಅಭಿನಂದನೆಯನ್ನು ಸ್ವಾಗತ ಮಂತನುಳ್ಳೆ. ಅಧ್ಯಕ್ಷರು ಅವರಿಗೆ ಶಾಲು ಹೊದಿಸುವುದರ ಮೂಲಕ ಅಧಿಕೃತವಾಗಿ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಎಂಗ್ಲ ನನಂಜಿ ಅತಿಥಿ ಮುಲ್ತನೆ ಕೋಟೆಕಾರ ಗ್ರಾಮದ ಚಂದ್ರಶೇಖರ್ ಗಟ್ಟಿ ಪಂಡಿದು ಬೇರೆ ಮುಂಜಿ ಕೃಷಿಟ ಬೇರೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕಿದ್ದೀನಿ. ಮೂಲತಃ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ಆ ಒಂಜಿ ಜಾಬ್ನು ಬಿಡ್ದು ಬೇರೆ ನಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಬ್ಯಾಂಕ್ ಸಾಲಾಗೆತ್ತದು ಹಂತವಾದ ಕೃಷಿನ ಅಂತಂದು ಇನ್ನು ರಾಷ್ಟ್ರ ಪ್ರಶಸ್ತಿನ ತೆತ್ತಿರುವಂಥ ಇಂಕ್ಲೆಗೆ ಭಾರಿ ಒಂಜಿ ಸಂತೋಷದ ವಿಷಯ ಆಪುಂಡು ಆರೆಲ್ಲ ಇಂಕ್ಲ್ನ ವೈಯಕ್ತಿಕವಾದ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪರವಾದ ಯಾನು ಸ್ವಾಗತ ಮಂತಂದುಳ್ಳೆ. ಸಂಘವು ನಿರಂತರವಾಗಿ ಅಭಿವೃದ್ಧಿಯಲ್ಲಿ ಮುನ್ನಡೆಯುತ್ತಿದೆ. ಸಂಘದ ಅತ್ಯುತ್ತಮ ಸಾಧನೆಗಾಗಿ ಸಂಘವು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಇದರಿಂದ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಸಂಘವು ಬ್ಯಾಂಕಿಂಗ್ ವ್ಯವಹಾರದೊಂದಿಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡುತ್ತಾ ಬಂದಿರುತ್ತದೆ. ಪ್ರತಿ ವರ್ಷ ಯಾವುದಾದರೂ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಬೇಕಾಗುವಂತಹ ಪಠ್ಯಪುಸ್ತಕಗಳು, ಲೇಖನ ಸಾಮಗ್ರಿಗಳು ಹಾಗೂ ಬ್ಯಾಗ್ಗಳನ್ನು ವಿತರಿಸುತ್ತಾ ಪ್ರತಿ ವರ್ಷ ಬಂದಿರುತ್ತೇವೆ. ಹಾಗೆಯೇ ಅಡಿಕೆ ಕೃಷಿಕರಿಗೆ ಬೇಕಾಗುವಂಥ ಮೈಲ್ ತುತ್ತು, ಇದು 1 kg ಮೈಲ್ ತುತ್ತಿಗೆ ನಮಗೆ ಬ್ಯಾಂಕಿಗೆ ಬಂದು ಮುಟ್ಟುವಾಗ 340 ರೂಪಾಯಿ ಆಗುತ್ತೆ. 40 ರೂಪಾಯಿಯಲ್ಲಿ ಮೈಲು ತುತ್ತ ನೀಡುವಂಥ ಒಂದು ಸಹಕಾರಿ ಸಂಘ ಇದ್ರೆ ಅದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾತ್ರ. ಹಾಗೆಯೇ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವಂಥ ಹಲವಾರು ಸಂಘ ಸಂಸ್ಥೆ, ಧಾರ್ಮಿಕ ಕೇಂದ್ರಗಳಿಗೆ ಕೂಡ ಧನ ಸಹಾಯವನ್ನು ನೀಡುತ್ತಾ ಬಂದಿರುತ್ತೇವೆ. ಇವತ್ತು ನಾವು ಒಂದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಂದು ಚರಿತ್ರೆಯನ್ನು ಬರೆದಿಡತಕ್ಕಂಥ ದಿನ. ಯಾಕೆಂತ ಹೇಳಿದರೆ ಭತ್ತದ ಕೃಷಿಯಲ್ಲಿ ಇವಾಗ ರೈತರು ಲಾಭಾಂಶದ ಕೊರತೆ, ಕಾರ್ಮಿಕರ ಕೊರತೆ,
ಇದರಿಂದ ವಿಮುಖವಾಗುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಭತ್ತದ ಕೃಷಿಯನ್ನು ಪ್ರೋತ್ಸಾಹಿಸಬೇಕು, ಅದಕ್ಕಾಗಿ ಏನಾದರೂ ಒಂದು ಯೋಜನೆಯನ್ನು ರೂಪಿಸಬೇಕಂತ ತೀರ್ಮಾನವನ್ನು ಕೈಗೊಂಡು ಯಾವುದೇ ಒಬ್ಬ ರೈತ 1 ಎಕರೆ ಭತ್ತವನ್ನು ಬೆಳೆಸಿದರೆ ಸಂಘದ ವತಿಯಿಂದ 5,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲು ತೀರ್ಮಾನಿಸಿದ್ದು, ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಈ ತರದೊಂದು ಯೋಜನೆ ಜಾರಿ ಮಾಡಲಿಕ್ಕಿಲ್ಲ. ನಮ್ಮದು ಪ್ರಥಮ ಯೋಜನೆ. ಹಾಗೆ ಶಿಕ್ಷಣ ಕ್ಷೇತ್ರ, ನಮ್ಮದು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂದರೆ ಬಹಳ ವಿಶಾಲವಾದ 14 ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಧಾರಣ 38 ಪ್ರೌಢಶಾಲೆಗಳು. ಈ ಪ್ರೌಢಶಾಲೆಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿಯನ್ನು ಸಹಾಯಧನ ನೀಡಿ ಗೌರವಿಸುವಂಥ ಯೋಜನೆ. ಬಹುಶಃ 38 ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾವು ಸಹಾಯಧನ ನೀಡಿ ಗೌರವಿಸಲಿಕ್ಕಿದ್ದೇವೆ. ಇದರಿಂದ ನಮ್ಮ ಬ್ಯಾಂಕಿನ ಸಾಮಾಜಿಕ ಕಳಕಳಿ ಇನ್ನಷ್ಟು ವಿಸ್ತಾರಗೊಂಡು ಮುಂದೆಯೂ ಬ್ಯಾಂಕ್ ವ್ಯವಹಾರದೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ಬ್ಯಾಂಕ್ ನಡೆಸುತ್ತದೆ ಎಂದು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಇವರು, ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮದ ಬಗ್ಗೆ 2 ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಏರು ನೆನಪು ಮನ್ಪೋಡೊಂದು ಪಂಡ ಒಂಜಿ ನಮಕ್ ನುಪ್ಪು ಕೊರ್ಪುನ ರೈತಾನ ಬೊಕ್ಕ ಒಂಜಿ ನಮ್ಮ ದೇಶ ರಕ್ಷಣೆ ಮನ್ಪುನ ಸೈನಿಕರನ್ನದು ಮನ್ಪ ಆಂಡ ಈ ನುಪ್ಪು ಕೊರ್ಪುನ ರೈತೇರ್ನಕ್ಲೆಗ್ ಒಂಜಿ ಹೆಮ್ಮೆದ ಜಾಗೆ ಪಂಡ ನಮಕೊಂಜಿ ಈ ಸೌಲಭ್ಯ ಮಾತ ಕೊರ್ಪುನ ಜಾಗೆ ಪಂಡ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘ. ಈ ಬ್ಯಾಂಕ್ದ ಬಗ್ಗೆ ಪನ್ನಡೊಂದು ಆಂಡ ಒಂಜಿ ಸಲ ಎಂಗ್ಲಿಗೆ ನೋ ಡ್ಯೂ ಸರ್ಟಿಫಿಕೇಟ್ ಬೋಡಿತ್ತಂಡೆ ಅಂಚೆ ಮೂಲಕ ಕೈತಲ್ದ ರಾಷ್ಟ್ರೀಕೃತ ಬ್ಯಾಂಕ್ಗೆ ನಮ್ಮ ನೋ ಡ್ಯೂ ಸರ್ಟಿಫಿಕೇಟ್ ಬೋದಿತ್ತಾರೆ. ಅಕಲು ಕಾಂಡೆ ಪೋಯಿನರೇನು ಮಧ್ಯಾಹ್ನ ಮುಟ್ಟ ಕಾಪಾದು ಎರ್ನ ಅಕೌಂಟ್ ಡೀಟೇಲ್ಸ್ ಕೊರ್ಲೆ ಅವು ಡೀಟೇಲ್ಸ್ ಕೊರ್ಲೆ ಮಾತ ಬಂಡ್ಯಾರ. ಅಪ್ಪಾಗ ಎನ್ನ ಅಮ್ಮ ಬಂಡಿನ ಒಂಜಿ ಪಾತ್ರದ ಬಂಡ ನಿಕ್ಲೊಂಜಿ ವಾ ಪುಟ್ಟು ಬ್ಯಾಂಕ್ಯ ಎಂಗ್ಲ ಬ್ಯಾಂಕಿಗೆ ಬಲ್ಲೆ ಎಂಗ್ಲ ಬ್ಯಾಂಕ್ ಎಂಚ ಬೇಲೆ ಮನ್ಪೇರ್ತೋಲೆ ಅಂದ ಅಕ್ಲಾಗ ಆಶ್ಚರ್ಯ ನಿಕ್ಲ ಓ ಬ್ಯಾಂಕ್ ಅಂದ ಐಕೆ ಅಮ್ಮ ಬಂಡ್ಯಾರ ಎಂಗ್ಲ ಕೋಟೆಕಾರ ವ್ಯವಸಾಯ ಸೇವಾ ಬ್ಯಾಂಕ್ ಎಂಕ್ಲು ಲಕ್ಷಗಟ್ಟಲೆ ಅವಳು ಸಾಲಲ್ಲ ದಿಪ್ಪುವ ಅವಳು ಫಿಕ್ಸ್ಡ್ ಡೆಪಾಸಿಟ್ಲ ದೀಪ ಆತೊಂಜಿ ನಂಬಿಕೆಡ್ ಅರ ಪನ್ನಡುಂದಾಂಡ ಈ ಬ್ಯಾಂಕ್ದ ಮಿತ್ತಿಪ್ಪನ ಅಭಿಮಾನ ಅರ್ನ ಇತ್ತೆ ಕೃಷಿ ನಮ್ಮ ಮನ್ಪುನಾಗ ನಮಕ್ ಮುಖ್ಯವಾದ ಹಣಕಾಸದ ಸಹಾಯ ಬೋಡಾಪುಂಡು ನಮಕ್ ತಿಕ್ಕುನ ಸೌಲಭ್ಯನ ಕ್ಲುಪ್ತವಾದ ಆ ಟೈಮಿಗೂ ಕೆಲವು ಕೊಟ್ಟಿದ್ದ ಬ್ಯಾಂಕ್ ಬೋಪನ ಬಂಡ ನಮ್ಮ 2-3 ಸರ್ತಿ ಎಡೆ ನಲಿಪೋಡಾಪುಂಡು ಇತ್ತಿನ ರೆಕಾರ್ಡ್ಸ್ ಅವನು ಮಾತ ಬಂಡದ್ದು ನಮ್ಮನ್ನು 1 ವರ್ಷ ಮುಟ್ಟಲು ಅಲೆಪಾದಿನೆಲ್ಲ ಉಂಡು ಆಂಡ ಈ ಬ್ಯಾಂಕ್ ನಮ್ಮ ಒಂಜಿ ಬತ್ತದ ಅರ್ಜಿ ಪಾಡ್ನಾಗ ಇಂಚಿನ ದಿನ ಬಲೆ ಬಂದ ಆ ದಿನ ಅವಳು ಕ್ಯಾಶ್ ರೆಡಿ ಆದ ಪುಣ ಲೆಕ್ಕ ಆತೊಂಜಿ ಪುರ್ಲದ ಒಂಜಿ ಸೇವೆ ಕೊರ್ಪನಂಜಿ ಬ್ಯಾಂಕ್. ನಮ್ಮ ಕೃಷಿಕರಿಗೆ ಭತ್ತ ಬೆಳೆ ಪುನಕ್ಕೆ ಕೊರ್ಪನ ಸೌಲಭ್ಯ ಒಂದೊಂಜಿ ರಾಷ್ಟ್ರ ಮಟ್ಟಡೆ ಪ್ರಥಮ ಅಂದನ್ನ ಒಂಜಿ ನಂಬಿಕೆ ದಯಪಂಡ ಇದನ್ನ ಭತ್ತ ಬೆಳೆಕ್ಕೆ ಒಂಜಿ ಸಹಾಯಧನ ಕೊರ್ಪನ ಬೇತವಲ್ಲ ಇಲ್ಲಿ ಗೊತ್ತಿಜ್ಜಿ ಒಂದು ಶುರುವಾದ ಕೊರೊಂದಲ್ಲ ರೈತ ಅಂಚನೆ ಮೈಲ್ ತತ್ತಗೂ ಸಬ್ಸಿಡಿ ಕೊರ್ಪನ ಮಾತ ನಮ್ಮಲ್ಪ ಕೃಷಿ ಮನ್ಪನಾಗ ಆಪನ ಒಂಜಿ ಮಲ್ಲ ಸಮಸ್ಯೆ ಪಂಡ ನಮ್ಮ ಮಣ್ಣು ಪುಳಿ ಮುಲ್ಪ ವರ್ಷ ಪೂರ್ತಿ ನಮ್ಮ ಒಂಜಿ 4 ತಿಂಗಳು ಬರ್ಸ ಬತ್ತೆ ನಡೆದ ಬಕ್ಕ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳ ಬರ್ಸಾಗ ನಮ್ಮ ಮಣ್ಣು ಪುಳಿ ಆಪುಂಡು
ಆ ಪುಳಿ ಮಣ್ಣಡು ನಮ್ಮ ವಾ ಗೊಬ್ಬರ ಪಂಡಲ ದಯ್ಯ ಇನ್ನು ದೆತೊನ್ನ ಪರಿಸ್ಥಿತಿ ಇರುಪ್ಪುಜಿ ಆ ಪುಳಿನ ಸರಿ ಮಣ್ಣು ಪೋಡುಂದಾಂಡ ಒಂದು ಎಕರೆಗೆ 200 kg ಸುಣ್ಣ ಪೋಡೊಂದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಲು ಇತ ಸಲಹೆ ಕೊರೊಂದಲ್ಲೇರು ಯಾನು ಈ 25 ವರ್ಷದಿಂದ ಕೃಷಿ ಮಂತಂದಲ್ಲ ಪ್ರತಿ ವರ್ಷ ಚೌತಿ ಕರಿನ ಬೆಟ್ಟಿಗೆನೆ ತಾರೆದ ತೋಟನ ಒತ್ತರ ಕ್ಲೀನ್ ಮಂತದ್ದು ಬೂರ್ದಿನ ಮಡಲು ಮಾತ ಮುದ್ದಲು ಪಾಡ್ದು ಒಂಜೊಂಜಿ ತಾರೆಗೆ ರಡ್ಡು ಕೆಲದಾಲಕ್ಕೆ ಸುಣ್ಣ ಪಾಡ್ವೆ ಆ ಸುಣ್ಣ ಪಾಡ್ದು 15 ದಿನ ದಾಲ ಗೊಬ್ಬರ ದಾಲ ಪಾಡಿರಜ್ಜಿ ಈ ಸುಣ್ಣಗೆ 15 ದಿನದ ಬೇಲೆ ಉಂಡು ಅಂಚ 15 ದಿನ ಬುಡ್ನೆ ಹಿಡಿದ ಬಕ್ಕ ನಮ್ಮ ಗೊಬ್ಬರ ಪಾಡ್ನ ಇಂಚ ಪಾಂಡ ಮಾತ್ರ ನಮ್ಮ ಮಣ್ಣು ಪಾಡಿನ ಪೋಷಕಾಂಶ ದೆತೊನೆರ ದೈಕ ಕೊರ್ರೆ ರೆಡಿ ಆದಪ್ಪುಂಡು ಹೆಚ್ಚಿನ ಅಂಶ ನನ್ನ ರೈತರ ಬೋರ್ಡೇನ ಸುಣ್ಣದ ಒಂಜಿ ವ್ಯವಸ್ಥೆ ಅಲ್ಲ ಮಂತನ ಮಸ್ತ್ ಉಪಕಾರ ಆಪುಂಡು ದಯಪಂಡ ನಮ್ಮ ಈ ಪುಳಿ ಮಣ್ಣಿಗೆ ವಾ ಗೊಬ್ಬರ ಪಾಂಡಲ ಅವು ದೆತ್ತೊನ್ನ ಪರಿಸ್ಥಿತಿ ರೂಪೋಜಿ ಒಂದು ಎಕರೆಗೆ 200 kg ದಾತು ಸುಣ್ಣ ಬೋಡಾಪುಂಡು ನಂಗೆ ಬಕ್ಕ ದುಂಬು ನಮ್ಮ ಊರದ ಪೆತ್ತಲ ಇತ್ತ ಪೆತ್ತಲು ಗುಡ್ಡೆಡ್ಬೋದು ಮೇವೊಂದಿತ್ತ ಐತ ಗೊಬ್ಬರನ್ನು ನಮ್ಮ ತೋಟಗ ಕಂಡಗ ಉಪಯೋಗ ಬಂದಿತ್ತ ಆಂಡ ಇತ್ತದಾದತನ ಬಂಡ ನಮ್ಮ ಸಾಂಕುನಿ ಜರ್ಸಿ ಬೆತ್ತ ಊರದ ಬೆತ್ತಲೆಡು ಕೋಟ್ಯಾಂತರ ಬ್ಯಾಕ್ಟೀರಿಯಾ ಉಂಡು ನಮ್ಮ ಮಧ್ಯಾಹ್ನ ಒಣಸು ಮಂತದ್ದು ಆ ಮೊಸರು ನಮ್ಮ ಅಂಚಿನ ಕೊಜಪ ಪರ್ಪ ಐಟ್ ಬ್ಯಾಕ್ಟೀರಿಯಾ ಉಪ್ಪು ಲ್ಯಾಕ್ಟೋಬೆಸಿಲಸ್ ಪನ್ಪುನ ಬ್ಯಾಕ್ಟೀರಿಯಾ ನಮ್ಮ ಪೇರಿಗೆ ಪಾಡಿನ ಬಿಟ್ಟಿಗೆ ನಾವು ಕೊಜಪ ಹಾಪುಂಡು ಅವೇ ಕೆಲಸ ನಮ್ಮ ಭೂಮಿಡು ಆವಡು ದಯಪಂಡ ಊರ್ದ ಪೆತ್ತದ ಅಂಬಿ ಆವಡು ಐತ ಪಡಿಕೆ ಆವಡು ಐಟ್ ಕೋಟ್ಯಾಂತರ ಬ್ಯಾಕ್ಟೀರಿಯಾ ಉಂಡು ದುಂಬದಕ್ಕಲು ಪೊಕ್ಕಡೆ ನಮ್ಮ ಪೆತ್ತನ ಗೋಮಾತೆ ಐಟ್ 33 ಕೋಟಿ ದೇವತನೆಗಳು ಉಲ್ಲೇರಂದು ಪೊಕ್ಕಡೆ ಬಂತಿನತ್ತು ಇತ್ತೆ ನಮ್ಮ ಲ್ಯಾಬುಡು ಊರ್ದ ಪೆತ್ತದ 1 ಗ್ರಾಮ್ಸ್ ಅಂಬಿ ಕೊಂದೋದು ಟೆಸ್ಟ್ ಬಂತಂಡ ಐಟ್ 300 ಕೋಟಿ ಬ್ಯಾಕ್ಟೀರಿಯಾ ಉಂಡು ಒಂದು ಆನಿಲ ಸತ್ಯ ಇನಿಲ ಸತ್ಯ ಇತ್ತು ವಿಜ್ಞಾನದಾದ ಪಂಡ ಇನಿವರೆಯ ವಿಜ್ಞಾನಿ ಪನ್ಪೆ ತಾರೆದ ಪೇರಡು ತಾರೆದ ಎಣ್ಣೆಡು ಕೊಲೆಸ್ಟ್ರಾಲ್ ಉಂಡು ತಾರೆದ ಎಣ್ಣೆ ಪರ್ರೆ ತಿನ್ನರ ಬಲ್ಲಿ ಐಟ್ ಹಾರ್ಟ್ ಅಟ್ಯಾಕ್ ಆಪುಂಡು ಅಂಚ ಆತುನ್ನಾಂಡ ಕೇರಳದಕ್ಕಲು ಯಪ್ಪನೇ ಸೈಯೋಡಿತ್ತಂಡು ದಯಪಂಡಕ್ಕಲು ತಾರೆದನ್ನೆಡೆ ಮೀಪೇರು ಪ್ರತಿ ಒಂಜಕ್ಕಲು ತಾರೆದೆಣ್ಣೆ ಉಪಯೋಗ ಅನ್ಪೇರು ಐದು ಪಕ್ಕ ಬತ್ತಿನ ವಿಜ್ಞಾನಿದಾದ ಅನ್ಪೆ ಇಜ್ಜಿ ತಾರೆದೆಣ್ಣೆ ಎಡ್ಡೆ ಅವು ಅಪ್ಪೆನ ಮಿರಬೇರಿಗೆ ಸಮಾನ ಪಂಡದು ಇತ್ತೆ ಪನ್ನೊಂದುಲ್ಲೇರು ಪಂಡ ವಿಜ್ಞಾನ ಇನ್ನೊಂಜಿ ಪಂಡವು ಎಲ್ಲೇ ಪನ್ಪುಂಡು ಬೇತೆ ಪನ್ಪುಂಡು ಆಂಡ ನಮ್ಮ ಹಿರಿಯಕ್ಕಲ ನಂಬಿಕೆ ಹಂಚತ್ತು ಆನೆ ಅಜ್ಜರು ಅಪಗದಾದ ಬಂತೇರು ಅವು ಇತ್ತೆಲ್ಲ ಸತ್ಯ ನಮ್ಮ ಊರ್ದ ಪೆತ್ತದ ಪಡಿಕೆ ಅವಾರ್ಡ್ ಅಂಬಿ ಅವಾರ್ಡ್ ಐನು ಡೈರೆಕ್ಟಾದ ದುಂಬು ಕಂಡಗ ಬಕ್ಕ ನಮ್ಮ ತೋಟಗೆ ಮತ ಪಾಡೋದಿತ್ತ ಅಪಗ ಬರ್ಪನ ಬುಳೆ ಇತ್ತ ಬರ್ಪುಜಿ ಇತ್ತ ನಮಕ್ ಅರಿಗೊಂದತ್ತದ ಇಲ್ಲಡು ದೀನ ಪೆಟ್ಟಿಗೆ ಏನು ತಿನ್ನೇರಾಪುಜಿ ಐನು ಇಲ್ಲಡು ಬೇಯ್ಪಾದ ಐದು ಪಕ್ಕ ತಿನ್ಪುನ ಅವೇ ಕ್ರಮ ಭೂಮಿಡ ಅವಾರ್ಡ್ ಇತ್ತ ಮೆಕ್ಕಲು ಕೊರ್ಪನ ಯೂರಿಯಾ ಅವಾರ್ಡ್ ಪೊಟ್ಯಾಶ್ ಅವಾರ್ಡ್ ನಮ್ಮ ಭೂಮಿಗೆ ಪಾಡ್ನ ಪೆಟ್ಟಿಗೆನೆ ಅವು ದೈಕ ದೆತ್ತನೆರ ತಾಕತ್ತು ಪೂಜೆ ಅವು ದೈಕ ತಿಕ್ಕೋಡಂದಾಂಡ ಬೈಪವನ ಕೆಲಸ ಅವಾರ್ಡ್ ಆ ಬೈಪವನ ಕೆಲಸ ಬಂಡ ಬ್ಯಾಕ್ಟೀರಿಯಾ ನಮ್ಮ ಖಾಲಿ ಗೌರ್ಮೆಂಟ್ ಇಟ್ಟದಾದ ತಿಕ್ಕೋಣ ಏನು ಪಂಡ ಯಾವುಜಿ ಹಟ್ಟಿ ಗೊಬ್ಬರ ಬೋರ್ಡು ಕಿದತ ಗೊಬ್ಬರ ಬೋರ್ಡು ಪನ್ಪುನ ಇಕ್ ದಯಪಂಡ ಹಟ್ಟಿ ಗೊಬ್ಬರ ಉಪ್ಪುನ ಬ್ಯಾಕ್ಟೀರಿಯಾ ನಮ್ಮ ಪಾಡ್ನ ಗೊಬ್ಬರಲೇನು ಮಾತ ಕರತ್ತದು ದೈಕ ಕೊರ್ಪುನಂಜಿ ಪರಿಸ್ಥಿತಿ ಮನ್ಪುಂಡು ಬಕ್ಕ ನಮ್ಮ ಈಟ್ ಪಾಡ್ನ ನೆಟ್ಲ ಒಂಜಿ ಮಲ್ಲ ತಪ್ಪು ಮಂತಂದಲ್ಲ ದಾದ ಪಂಡ ಇಡೆ ಬತ್ತದ ಕೇನೆ ಸುಫಲ ಪ್ರತಿಯೊಂದು ರೈತೆಲ್ಲ ಕೇನೆ ಸುಫಲ ಆ ಸುಫಲಡ ದಾದ ಪಂಡ 15 ಸಾರಜನಕ 15 ರಂಜಕ 15 ಪೊಟ್ಯಾಶ್ ಉಪ್ಪುನಿ ನಮಕ್ ಇಲ್ಲಡೇರಲ್ಲ ಬಿನ್ನೆರ್ ಬತ್ತಂಡ ಒಂಜಿ ಬಟ್ಟಲ್ ಉಪ್ಪು ಒಂಜಿ ಬಟ್ಟಲ್ ಕಜಿಪು ಒಂಜಿ ಬಟ್ಟಲ್ ಉಪ್ಪಾಡು ಕೊರಂಡ ಬಿನ್ನೆರ್ ತಿನ್ಪುನಿ ಎತ್ತು ಒಂಜಿ ತುಂಡು ಮಾತ್ರ ಉಪ್ಪಾಡು ಐತ ಬದಲಿಗೆ ಒಂಜಿ ಬಟ್ಟಲ್ ನಮ್ಮ ಉಪ್ಪಾಡು ತಿಂಡವಲು ವೇಸ್ಟ್ ಆಪುಂಡು ಒಂದುವೇ ನಮ್ಮ ಕೃಷಿಡ ಒಂದುಂಡು ನಮ್ಮ ದಾದ ಮಂದಂದ ಮುಂಡ ಪ್ರತಿ ದೈಕ್ಲೆಗೆ ಸುಫಲ ಮಾತ್ರ ಪಾಡೊಂದಲ್ಲ ಆ ಸುಫಲದಾದ ಪಂಡ ಈಕ್ವಲ್ ರೇಷೋಡು ಇತ್ತಿನೆಟ್ಟಾದ ನಮ್ಮ ತಾರೆಗವಾಡು ಕಂಗವಾಡು ಪೊಟ್ಯಾಶ್ ಅಪಲ ಜಾಸ್ತಿ ಬೋಡು ಒಂಜಿ ತಾರೆಗೆ 1200 ಗ್ರಾಮ್ಸ್ ಪೊಟ್ಯಾಶ್ ಬೋರ್ಡ್ ಒಂದು ಸಂಶೋಧನೆ ಪನ್ಪುಂಡು ಅಂಚನೆ ಬಜ್ಜೆಗೆ 140 100 ಸಾರಜನಕ 40 ಗ್ರಾಮ್ಸ್ ರಂಜಕ 140 ಪೊಟ್ಯಾಶ್ ಬೋರ್ಡ್ ಪನ್ಪುನೆ ಅಂಚಂದ ಪೊಟ್ಯಾಶ್ ಪಂಡ ನಮ್ಮ ನುಪ್ಪು ಇತ್ತಿನಲಕ ನಮ್ಮ ಎಂಚ ನುಪ್ಪುನು ಜಾಸ್ತಿ ಉಪಯೋಗ ಮನ್ಪೋನ ಅಂಚನೆ ತಾರಾವಾಡು ಕಂಗವಾಡು ಪೊಟ್ಯಾಶಿನ ಜಾಸ್ತಿ ಉಪಯೋಗ ಮನ್ಪುಂಡು ಆಯ್ತಾ ಫಸಲ್ ಬರ್ರೆ ಪೊಟ್ಯಾಶ್ ಮೇಯ್ನ್ ನಮಕ್ ಯೂರಿಯಾ ಖಾಲಿ ಬಲಪೆರ ಮಾತ್ರ ದೈ ಬಲಪೆರ ಮಾತ್ರ ರಂಜಕ ಆಯ್ತಾ ಬೇರ್ದ ಬೆಳವಣಿಗೆಗೆ ಕೋಶ ರಚನೆಗೆ ಮಾತ ಬೋಡಾಪುಂಡು ಆಂಡ ಪೊಟ್ಯಾಶ್ ಐಟುಪ್ಪುನ ಫಸಲ್ ಬರ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ರೆ ನಮ್ಮ ಮಂತಿನ ಫಸಲ್ನ ಜಾಸ್ತಿ ದಿನ ದೀಯಾರೆ ಇದು ಹೂವಣ್ಣ ಫಸಲ್ ನಮ್ಮ ಜಾಸ್ತಿ ದಿನ ಐಕ್ ಬಾಳ್ವಿಕೆ ಬರೋಡಂದ ಆಂಡ ಪೊಟ್ಯಾಶ್ ಬೋಡೈನಿ ಇತ ನಮ್ಮ ಒಂಜಿ ಬಾರೆ ದನಕ್ಕೆ ಮತ್ತು ಪೊಟ್ಯಾಶ್ ಬಾಡ್ನ ಐತ ರುಚಿ ಎಡ್ಡೆ ಬರ್ಪುಂಡು ಕಲರ್ ಎಡ್ಡೆ ಬರ್ಪುಂಡು ನೋಟ ಬರ್ಪುಂಡು ಅಂಚಾದ ನಮ್ಮ ಏಪಲ ಗೊಬ್ಬರ ಪಾಡ್ನಾಗ ಶುರುವಾದ ಈ ಬರ್ಸ ಕಮ್ಮಿ ಆನೆ ಪೆಟ್ಟಿಗೆನೆ 4 ತಿಂಗಳದ ಬರ್ಸ ಈ ಕಮ್ಮಿ ಆನೆ ಪೆಟ್ಟಿಗೆನೆ ಒಂದು ಎಕರೆಗೆ 200 ಕಿಲೋದಾತು ಸುಣ್ಣ ಪಾಡ್ದು 15 ದಿನ ಅಂಚನೆ ಬುಡೋಡೇನು 15 ದಿನದ ಬೇಲಂಡು ಸುಣ್ಣಗೆ ಆ ಮಣ್ಣದ ಪುಳಿಯಿಂದ ಪುಡು ಈ ಸುಣ್ಣ ಪಾಡ್ನೆಟ್ಟು ಒವೇ ಒಂಜಿ ಬೊಡ್ಚಂದಿನ ಚಟುವಟಿಕೆ ಆಪುಜಿ ದಯಪಂಡ ನಮ್ಮ ಭೂಮಿ ಉಪ್ಪುನ
ಬೊಡ್ಚನ್ನ ಬ್ಯಾಕ್ಟೀರಿಯಾ ಮತ್ತು ಸಹಿತದ್ದು ಎಡ್ಡೆ ಬ್ಯಾಕ್ಟೀರಿಯಾಗೆ ಬಲಪೆರವಲಂಜಿ ಪ್ರಚೋದನೆ ಹಾಕೊಂಡು ಬೊಕ್ಕ ಸುಣ್ಣ ನಮ್ಮ ಭೂಮಿ ಉಡುಪನ ಪೋಷಕಾಂಶನ ಮಾತ ಕರತ್ತದು ದೈಹಿಕ ಕೊರ್ಪನ ಒಂದು ವ್ಯವಸ್ಥೆ ಉಂಡು. ಸುಣ್ಣ ಪಾಡ್ದು 15 ದಿನ ಹಿಡಿದ ಪಕ್ಕ ನಮ್ಮ ಈಟು ಪಾಡ್ನಾಗ ಆ ದೈಹಿಕಲೆಗೆ ದಾದ ಬೋರ್ಡು ಸಾರಜನಕ ಆಯ್ನಾತ್ ಕಮ್ಮಿ ಮಂತದ್ದು ಪೊಟ್ಯಾಷಿಯನ್ ಜಾಸ್ತಿ ಮನ್ಪನ ಒಂಜಿ ವ್ಯವಸ್ಥೆ ಮಂತ ನೋಡು. ನಮಗಿತ್ತ ಕಂಗೆ ಪಾಡ್ನಾಗ ಒಂಜಿ ಗೋಣಿ ಯೂರಿಯಾಗ ಒಂಜಿ ಗೋಣಿ ಪೊಟ್ಯಾಷ್ ಒಂಜಿ ಗೋಣಿ ರಾಕ್ ಫಾಸ್ಫೇಟ್ ಪಾಡ್ನ ಸಾಧಾರಣವಾದ ಒಂಜಿ ಮಿಕ್ಸಿಂಗ್ ಸರಿ ಹಾಪುಂಡು. ದಯಪಂಡ ಪೊಟ್ಯಾಷ್ ಜಾಸ್ತಿ ಉಂಡು 60% ಮುಟ್ಟ ಪೊಟ್ಯಾಷ್ ಉಂಡು ಅಂಚದ್ದು ಮಿಕ್ಸಿಂಗ್ ಸಾಧಾರಣವಾದ ಸರಿ ಹಾಪುಂಡು. ಅವು ಬದಲು ನಮ್ಮ ಸುಫಲ ಬಂಡ ದಾದಾಪುಣ ಬಂಡ ಇತ್ತ ಈ ವರ್ಷ ಗೊತ್ತಾಪುಜಿ ಬರ್ಫಿ ವರ್ಷ ಗೊತ್ತಾಪುಜಿ ಆ ಮೂಜಿನ ವರ್ಷ ದಾದಾಪುಣ ಬಂಡ ನಮ್ಮ ಪಾಡ್ನೆಟ್ ರಂಜಕ ಜಾಸ್ತಿ ಉಂಡು. ಸುಫಲಡ್ 15 ರಂಜಕ ನಮಿತ್ತ ಒಂಜಿ ಅರ್ಧ ಕಿಲೋ ಮಿನಿ ಪಾಂಡ ಅವು ರಡ್ಡು ಮೂಜಿ ವರ್ಷ ನಾವು ನಿಧಾನವಾದ ಕರವನ್ನ ಸತ್ತತ್ ರಂಜಕ ಪಂಡ ಹೊರನೆ ತಿಕ್ಕುಜಿ ದೈಕ್ಲೆಗ್ ನಿಧಾನವಾದ 1 ವರ್ಷ 2 ವರ್ಷ ಆ ಟೈಮ್ ಉಡವು ಕರದ ತಿಕ್ಕುನ ಇತ್ತ ನಮ್ಮ 1 ವರ್ಷ 2 ವರ್ಷ 3 ವರ್ಷ ಫುಲ್ ಕಂಟಿನ್ಯೂಸ್ ಆದ ಸುಫಲ ಪಾಂಡ ಆ 3ನೇ ವರ್ಷ 4ನೇ ವರ್ಷ ರಂಜಕದ ಅಂಶ ಜಾಸ್ತಿ ಹಾಪುಂಡು. ಜಾಸ್ತಿ ಆಯ್ನ ಪೆಟ್ಟಿಗೆನೆ ಇತ್ತ ಮಸ್ತ್ ಕೋಡಿ ತೋಟದ ದಾದ ಒಂದುಂಡು ಪಂಡ ಇರೆ ಕುದ್ಯ ಒಂದುಂಡು ತಾರದ ಮಡಲ ಅವಾರ್ಡ್ ಸೋಗೆ ಅವಾರ್ಡ್ ಇರೆ ಕುದ್ಯ ಒಂದು ಬರ್ತದೆ ರೋಗ ಜಾಸ್ತಿ ಅವನುಂಡು. ನೆಕ್ ಮುಖ್ಯ ಕಾರಣ ರಂಜಕ ಜಾಸ್ತಿ ಏನ ಒವೇ ಒಂಜಿ ಪೋಷಕಾಂಶ ನಮ್ಮ ಮಣ್ಣಿಡ್ ಲೆಕ್ಕಡ್ದು ಜಾಸ್ತಿ ಪಾಂಡ ಬೇತ ಪೋಷಕಾಂಶ ಕೊರತೆ ಬರ್ಪುಂಡು. ಪೊಟ್ಯಾಷಿಯನ್ ಜಾಸ್ತಿ ಉಪಯೋಗ ಮನ್ಪುಗ ಐತೊಟ್ಟಿಗೆ ಕಿದದ ಗೊಬ್ಬರನ ಕೂರದ ಗೊಬ್ಬರನ ಹೂವಣ್ಣ ಒಂಜಿ ರೀತಿ ಗೊಬ್ಬರ ಉಪಯೋಗ ಮನ್ಪುಗ ಅಂದು ಅಪ್ಪನಂದಲ್ಲ ಬಕ ಇತ್ತ ಈ ವರ್ಷದ ಪರಿಸ್ಥಿತಿ ದಾದ ಪಂಡ ನಮ್ಮ ಇಡೀ ಭಾರತಡ್ 6 ಕೋಟಿ ಜನ ಬಜ್ಜೆ ತಿನ್ಪುನಕಲು ಉಪ್ಪುನೆ ಇತ್ತದ ಜವನಿಯರು ಕಲ್ತಿನಕಲು ಏರ್ಲ ಬಜ್ಜೆ ಉಪಯೋಗ ಮನ್ಪುಜೇರು ದಯಪಂಡ ಅವೊಂಜಿ ಫ್ಯಾಷನ್ ಹತ್ತಂದು ಈ ಅನ್ಎಜುಕೇಟೆಡ್ ದಾದೊಲ್ಲೇರು ಕೂಲಿ ಬೆಲೆ ತಕಲು ದಾದೊಲ್ಲೇರು ಬಜ್ಜಿಯನ್ನು ಜಾಸ್ತಿ ಉಪಯೋಗ ಅನ್ಪುನೆ ಉಡ್ಕ ಮೂಲಕವಾದ ತಿನ್ಪೇರು ಇತ್ತೆ 6 ಕೋಟಿ ಜನ ಇಂಡಿಯಾಡ್ ಬಜ್ಜೆ ತಿನ್ಪನಕಲು ಇತ್ತನಾಂಡ ಇತ್ತೆ ಆಲ್ರೆಡಿ 17 ಕೋಟಿ ಕಂಗದ ದೈ ಉಂಡು ಫಸಲ್ ಬರ್ಪನ ದೈ 17 ಕೋಟಿ ಉಂಡು ಆಂಡ ಈ ವರ್ಷ ಪರಿಸ್ಥಿತಿ ದಾದಾತನ ಬಂಡ ಬಜ್ಜೆಗೆ 500 ದಾಂಡ ಬಂಡದು ನಮ್ಮ ದಾದವಂತ 30 ಕೋಟಿ ದೈ ಮುಲ್ಪಡ್ದು ಸಪ್ಲೈ ಅವನು ಉಂಡು. ನಮ್ಮ ಈ ಊರು ಪುತ್ತೂರು ಸುಳ್ಯ ನಮ್ಮ ಈ ಊರದ್ದು ಇಡೀ ಭಾರತಗ ಆಂಧ್ರದ ಸರ್ಕಾರನೇ ಐನ ಕ್ರಾಯಗದೆ ತಂದು ರೈತರಿಗೆ ಫ್ರೀ ಆದ ಕೊರಂದಲ್ಲೇರು ಇಂಚ ಆಂಡ ಮಾತೆರ್ಲ ಐನ ಪೊರ್ಲುಡು ಸಾಂಕಂಡ ಆ ಆತ ಬಜ್ಜೆ ಬನ್ನಾಗ ಐನ್ ದಾದ ಮನ್ಪುನಿಂದ ಪನ್ಪುನ ಪರಿಸ್ಥಿತಿ ಬಂಗೊಂಡು ಅಂಚದ್ದು ಕಂಗದ ದೈ ನಡಚಿಂದ ಪನ್ಪುಜಿ ಇತ್ತಿನ ದೈನ ಪೊರ್ಲುಡು ಸಾಂಕಗ ಐಕ ಗೊಬ್ಬರ ಮತ ಕೊರ್ಕ ಒಂದೇ ಜಾಗೆಡ್ ಕಂಗದ ದೈ ಮನ್ಪುಗ ಆಂಡ ಐತ ಒಟ್ಟಿಗೆ ನಮ್ಮ ಬೇತೆ ಬುಳೆಲ್ಲ ಮನ್ಪೊಲಿ ಜಾಯಕಾಯಿ ನಮ್ಮಲ್ಪ ಬಾರಿಶೋಕ್ ಬರೋದುಂಡು ರಂಬುಟಾನ್ ಬರೋದುಂಡು ಮ್ಯಾಂಗೋಸ್ಟಿನ್ ಬರೋದುಂಡು ತಾರೆ ಬಾರೆ ಇಂಚಿನ ಮಾತ ಬುಳೆ ಇತ್ತನಾಂಡ ಒಂಜಿ ವೇಳೆ ಬಜ್ಜೆಗೆ ರೇಟ್ ಕಮ್ಮಿ ಆಂಡಲ್ಲ ನಮಕ್ ಬದುಕುನೊಂಜಿ ಸಾದಿ ತೋಜು ಒಂದು ಪನ್ಪುನ ಇನ್ನೊಂಜಿ ನಂಬಿಕೆ ಏನಿತ್ತ ತಾರದ ತೋಟ ಜಾಯಕಾಯಿ ಮಂತಂದಲ್ಲ ರಂಬುಟಾನ್ ಇತ್ತ ಬೀರಿಗೆಯನ್ನು ಸೇಲ್ ಮಂತಂದಲ್ಲ ಎಡ್ಡೆ ರೇಟ್ಲ ತಿಕ್ಕೊಂದುಂಡು ನಮ್ಮ ಬಂಜಿ ತಿನ್ಪುನಂಚಿನ ಸೊತ್ತು ಏತು ಬೆಳೆ ಪಾಂಡಲ ಇಕ್ಕ ಡಿಮಾಂಡ್ ಉಂಡು ಒಂಜಿ ವೇಳೆ ರೇಟ್ ಹೊರ ಕಮ್ಮಿ ಅವು ಆಂಡ ಈತನೇ ಟೆಂಕ್ ರೇಟ್ ಕಮ್ಮಿ ಒಂದಿನ ಸೊತ್ತು ಬಂಡ ಯಾನಿತ್ತ ಮನ್ಪುನ ಕೃಷಿ ಗೆಂದಾಳಿ ಬಂಡಾಗ 24 ವರ್ಷಕ್ಕೆ ದುಂಬಿತ್ತಿನ ರೇಟ್ ಆ 14 ರೂಪಾಯಿ ಇತ್ತೆ 35 ರೂಪಾಯಿ ಮಟ್ಟ ನಂಗೆ ತಿಕ್ಕೊಂಡು 5 ರೂಪಾಯಿಗೆ ಅಕ್ಲು ಮಾರೊಂದಲ್ಲೇರು ಈ ಕೃಷಿಟ್ ಎಂಕಲು ನಿಖರವಾದ ಲಾಭ ತೋಜದ ಸರ್ ಒಂಜಿ ವರ್ಷಕ್ಕೆ ಈತ ಇನ್ಕಮ್ ಒಂದು ಬ್ಯಾಂಕ್ ತಕ್ಲೆಗಲೈತೆ ಎಂಕ್ಲೊಂಜಿ ಪನ್ಪುನಂಚಿನ ಪರಿಸ್ಥಿತಿ ಇರಲ್ಲ ಅಂಚ ನಿಖರವಾದ ಲಾಭದ ಪೆರ ಹಾಕೊಂಡು ಬಜ್ಜೆ ಕೃಷಿ ಮನ್ಪುರ್ಚಿಂದ ಮನ್ಪುನ ಒಂದು ಹತ್ತೇನ ಅಭಿಪ್ರಾಯ ಆಯ್ತು ಬಜ್ಜೆದ ಕೃಷಿ ಏತ್ಲ ಮನ್ಪುಲೆ ಆಂಡ ಮನ್ಪುನಾಗ ನಮ್ಮ ತೋಟಡ್ ಬಾಕಿದ ಬುಳೆಕ್ಕೆಲ್ಲ ಒಂಜಿ ಅವಕಾಶ ಬೋಡು ಎಡ್ಡೆ ಮುಂಚೆ ಅವಾರ್ಡ್ ಬಾರೆ ಅವಾರ್ಡ್ ರಂಬುಟಾನ ಮ್ಯಾಂಗೋಸ್ಟಿನ್ ಅಂಜಿನ ಹೊಸ ಬುಳೆ ಅವಾರ್ಡ್ ಅವು ಮನ್ಪೋಡು ಕೃಷಿ ಮಂತಿನಕ್ಕೆ ಈ ಬ್ಯಾಂಕ್ದ ದಾದ ಪ್ರೋತ್ಸಾಹ ಉಂಡು ಬ್ಯಾಂಕ್ ತಕ್ಕಲು ಪ್ರೋತ್ಸಾಹ ಮಂತನ ಒರಿಯನ್ ಏತಿ ಎಡ್ಡೆ ಮನ್ಪೋಲಿ ಪನ್ಪುನ ಒಂಜಿ ನಿದರ್ಶನ ಅದೇನು ನಿಖಲೇದೊರಡು ಉಂಟದೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಇತ್ತನೇನು ಕೃಷಿ ಮನ್ಪುಲೆ ಇರು ನಲ್ಲ ಸಾಧನೆ ಮನ್ಪುಲೆ ಪಂಡದು ಬೆರಿಬಟ್ಟದು ನಮ್ಮ ದಾಮೋದರನ್ನೇ ಅದಪ್ಪು ಆನಂದನ್ನೇ ಅದಪ್ಪು ದುಂಬದ ನಾಗೇಶಯನರಾವ್ ಅದಪ್ಪು ಅಕ್ಲೇನು ಮಾತು ನಮ್ಮ ನೆನಪು ಬಂದ್ಪೋಡು ದಯಪಂಡ ಅಕ್ಲು ಮಂತಿನ ಅಕ್ಲು ಕೊರ್ನ ಪ್ರೀತಿ ರಾಮಚಂದ್ರನ್ನೇ ಅದಪ್ಪೋಡು ಅಕ್ಲು ಕೊರ್ನ ಪ್ರೀತಿ ಇತ್ತ ನಮ್ಮ ಕಣ್ಣೆದುರು ತೋಜೊಂದುಂಡು ದಯಪಂಡ ಅಕ್ಲು ನಮ್ಮನ್ನು ಎತ್ತು ಬೆರಿಬಟ್ಟದು ಸಹಕಾರ ಮನ್ಪೇರು ಅವು ನಮಕ್ ನಮ್ಮ ನಲ್ಲ ದುಂಬು ಪೋಡು ನಲ್ಲ ಒಂಜಿ ದಾದ ಸಾಧನೆ ಮನ್ಪೋಡು ಒಂದು ನಮಕ್ ತೋಜುಂಡು ಅಂಚ ಈ ಭತ್ತದ ಬಳಿಕ ಕೊರ್ಪನ ಈ ಪ್ರೋತ್ಸಾಹನ ಒಂದು ಮೌಲ್ಯ ಎಲ್ಲಿ ಆಂಡಲ್ಲ ನೇನು ಮಲ್ಲ ದೃಷ್ಟಿಡ ನಿಕಲು ದಿತ ನೋಡು ದಯಪಂಡ ನನ್ನ ಜವನಿಯರು ಈ ಕೃಷಿಗೆ ಬರೋಡು ಭತ್ತ ಐತೆ ದಾದ ದೂರ ಆತನ ಆ ಕೃಷಿಗೆ ಬರೋಡು ಎಂಗ್ಲಿಗಿತ ಭತ್ತ ಬಂಡ ಮಸ್ತ್ ಕಷ್ಟದ ಕೆಲಸ ಏನು PUC ಮುಟ್ಟ ಎಂಗ್ಲು ಭತ್ತದ ಕೃಷಿ ಮಂತಿನಕಲು ನಮಕ್ ಆ ಟೈಮ್ ಜನ ಬೋಡು ಅವು ಮನ್ಪೋಡು ನಾಲೊಂಜಿ ಮಲ್ಲ ತಪಸ್ಸು
ಆ ತಪಸ್ಸು ಮನ್ಪುನ ಆ ಭತ್ತದ ಕೃಷಿಕರ ಮಾತ ಏನ ಕೈ ಮುಗಿದ ಎನ್ನ ರಡ್ಡ ಪಾತ್ರರನ್ನ ಉಂಟವೆ. ಚಿತ್ರರಂಗದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದವರು. ಅವರು ಅಭಿನಯಿಸಿದಂತಹ ತೆಲಿಕೆದ ಬೆಳ್ಳಿ ಚಿತ್ರಕ್ಕೆ ಅವರು ಖಳನಾಯಕನ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಸುದೀಪ್ ಜೊತೆ ವೀರ ಮದಕರಿ ಚಿತ್ರದಲ್ಲಿ ಅಭಿನಯಿಸಿದಂತಹ ಖ್ಯಾತಿ ಪಡೆದವರು. ರಂಗಭೂಮಿಯಲ್ಲಿ ಕೂಡ ಅವರನ್ನು ನಾನು ಬಹಳ ಹತ್ತಿರದಿಂದ ಕಂಡವ. ಕೋರ್ಟ್ ಮಾರ್ಷಲ್ ಇರ್ಬೋದು, ಉರುಳು ಇರ್ಬೋದು, ಅದೇ ರೀತಿ ಹಲವು ನಾಟಕಗಳಲ್ಲಿ ಅಭಿನಯಿಸಿ ಜನಮನೆ ಗಳಿಸಿದ ಶ್ರೀಯುತ ಗೋಪಾಲ್ ಕೃಷ್ಣ ಭಟ್ ಇವರನ್ನ ನಾವು ಈ ಹೊತ್ತಿನಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಹೂ, ಹಾಲು, ಹಣ್ಣು ಹಂಪಲುಗಳನ್ನು ನೀಡಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರವಣ ಮತ್ತು ಮಾತಿನ ವಿಕಲತೆ ಹೊಂದಿದ್ದು ಕೂಡ 88% ಉತ್ತೀರ್ಣತೆ ಹೊಂದಿದಂತಹ ವಿದ್ಯಾರ್ಥಿ. ಇವರ ಕಿರು ಪರಿಚಯವನ್ನ ನಮ್ಮ ನಿರ್ದೇಶಕರಾದಂತಹ ಸುರೇಖಾ ಚಾಮರಸ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಸಹದರ ವಿತರಣಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಹಾಗೂ ನವೋದಯ ಸದಸ್ಯರುಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ, ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಇಂದಿನ ಅತಿಥಿಗಳೇ, ಅಧ್ಯಕ್ಷರೇ ಹಾಗೂ ಎಲ್ಲ ನಿರ್ದೇಶಕರೇ, ಕಾರ್ಯನಿರ್ವಹಣಾಧಿಕಾರಿಯವರೇ ಹಾಗೂ ಕೃಷಿಕ ಬಂಧುಗಳೇ, ಎಲ್ಲ ಶಾಲೆಗಳಿಂದ ಬಂದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ಒಂದು ಅಪರೂಪದ ಒಂದು ಶ್ರವಣ ದೋಷ ಮತ್ತು ಅವರಿಗೆ ಮಾತಿನ ವಿಕಲತೆ ಇದ್ದರೂ ಕೂಡ ಒಳ್ಳೆಯ ಅಂಕಗಳನ್ನು ತೇರ್ಗಡೆ ಹೊಂದಿದಂತಹ ಶ್ರೇಯಸ್ ಅವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಪ್ರತಿಯೊಂದು ಸೃಷ್ಟಿಯಲ್ಲಿ ಕೂಡ ಮಗು ಈ ಭೂಮಿಗೆ ಬರುವ ಮೊದಲು ದೇವರು ಹೇಗೆ ಬದುಕಬೇಕೆಂಬುದನ್ನು ಮೊದಲೇ ನಿರ್ಧರಿಸಿರುತ್ತಾನೆ. ಆದರೆ ಆ ಪರಮಾತ್ಮ ಅದನ್ನು ನಿರ್ಧರಿಸಿದರೂ ಕೂಡ ಅದನ್ನು ತೀಡಿ ಸರಿದಾರಿಗೆ ತರುವಂಥದ್ದು ಒಬ್ಬ ತಾಯಿಯಾದಂಥ ಕರ್ತವ್ಯ. ಅಂತಹ ಒಂದು ತಾಯಿ ಹೃದಯಕ್ಕೆ ದಿಟ್ಟವಾದಂಥ ಉದಾಹರಣೆ ಶ್ರೀಮತಿ ರೇಖಾ ಯೋಗೀಶ್ ಪೂಜಾರಿ ದಂಪತಿಗಳು. ಯಾಕೆಂತ ಹೇಳಿದರೆ, ಈ ಶ್ರೇಯಸ್ ಎಂಬ ವಿದ್ಯಾರ್ಥಿಯು ಕಿವಿ ಮತ್ತು ಮಾತಿನ ವಿಕಲತೆಯನ್ನು ಹೊಂದಿದ್ದಾರೆ. ಎಲ್ಲರ ಮಗುವಿನಂತೆ ನಮ್ಮ ಮಗು ಕೂಡ ಸಮಾಜದಲ್ಲಿ ದೊಡ್ಡ ಸ್ಥಾನ ಸಿಗಬೇಕೆಂಬ ಕನಸನ್ನು ಹೊತ್ತು ಆ ಮಗುವಿನ ಕಲಿಕೆಗೆ ಕಠಿಣ ಪರಿಶ್ರಮ ಪಟ್ಟವರು ಆ ಹೆತ್ತವರು. ಅದೇ ರೀತಿ ಆ ಮಗು ಕೂಡ ಶಿಕ್ಷಣದ ಎಲ್ಲ ವಿಷಯದಲ್ಲೂ ಶ್ರದ್ಧಾ, ಭಕ್ತಿ, ಏಕಾಗ್ರತೆಯಿಂದ ಕಲಿತು ಇಂದು ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣಗೊಂಡಿರುತ್ತಾನೆ. ಒಬ್ಬ ವ್ಯಕ್ತಿಯಲ್ಲಿ ಕದಿಯಲು ಅಸಾಧ್ಯವಾದಂಥ ವಸ್ತು ಒಂದಿದ್ದರೆ ಅದು ವಿದ್ಯೆ ಮಾತ್ರ. ಅಂತಹ ವಿದ್ಯೆಯನ್ನು ಶಿಕ್ಷಕರು ನೀಡಿದರೂ ಕೂಡ ಆ ತಾಯಿಯು ಮಗುವಿನ ಪ್ರತಿಯೊಂದು ಚಲನವಲನಗಳಲ್ಲಿ ಭಾಗಿಯಾಗಿ ಮಗುವಿನ ಭವಿಷ್ಯವನ್ನು ರೂಪಿಸುವಲ್ಲಿ ಎಲ್ಲ ತಾಯಂದಿರಿಗಿಂತಲೂ ಮಾದರಿಯಾಗಿರುವಂಥ ಶ್ರೀಮತಿ ರೇಖಾ ದಂಪತಿಗಳಿಗೆ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಒಂದು ವಿಷಯದಲ್ಲಿ ಕೈ ಹಿಡಿಯುತ್ತಾನೆ ಎಂಬುದಕ್ಕೆ ಈ ಮಗುವೆ ಇವತ್ತು ಪ್ರತ್ಯಕ್ಷ ಸಾಕ್ಷಿ. ತಲಪಾಡಿ ಗ್ರಾಮದ ಅಲಂಕಾರಗುಡ್ಡೆ ಭಂಡಾರಮನೆ ಎಂಬಲ್ಲಿ ವಾಸವಾಗಿರುವಂಥ ಯೋಗೀಶ್ ಪೂಜಾರಿ ಹಾಗೂ ಶ್ರೀಮತಿ ರೇಖಾ ದಂಪತಿಗಳ ಪುತ್ರನಾದಂಥ ಶ್ರೇಯಸ್ ಇವರು ಮಂಗಳೂರಿನ ಪದವಾ ಕಾಲೇಜಿನಲ್ಲಿ PUC ಪರೀಕ್ಷೆಯಲ್ಲಿ 532 ಅಂದರೆ 86.66% ಅಂಕಗಳನ್ನು ಗಳಿಸಿರುತ್ತಾರೆ. ಇವರ ಅದ್ಭುತ ಪ್ರತಿಭೆ ಹಿಂದೆ ನೋವಿದೆ. ಕಡು ಬಡತನದಲ್ಲಿ ಹುಟ್ಟಿರುವಂಥ ಇವರ ತಂದೆ ವೃತ್ತಿಯಲ್ಲಿ ಟೈಲರ್, ತಾಯಿ ಮನೆಯಲ್ಲಿಯೇ ಮಕ್ಕಳ ಹಾರೈಕೆಯನ್ನು ಮಾಡುತ್ತಿದ್ದಾರೆ. ಇವನು 3 ವರ್ಷಗಳವರೆಗೆ ಸಾಮಾನ್ಯ ಬಾಲಕನಂತೆ ಇದ್ದರೂ ನಂತರ ಶಬ್ದಗಳಿಗೆ ಮಗು ಸ್ಪಂದಿಸದೇ ಇದ್ದಾಗ ವೈದ್ಯರು ಶ್ರವಣ ದೋಷ ಇರುವುದನ್ನು ಖಚಿತಪಡಿಸಿಕೊಂಡು ಶ್ರವಣ ಯಂತ್ರವನ್ನು ಅಳವಡಿಸಿದರು. ನಂತರ ಬೆಳೆಯುತ್ತಾ ಬಂದ ಹಾಗೆ ಆ ಮಗುವಿನಲ್ಲಿ ಮಾತಿನ ವಿಕಲತೆ ಕೂಡ ಹೆತ್ತವರಿಗೆ ಅರಿವಾಯಿತು. ಇವನ ತಾಯಿಯವರು ಬಹಳ ಕಷ್ಟಪಟ್ಟು ಆ ಮಗುವನ್ನು ಶ್ರವಣ ತರಬೇತಿ ಮತ್ತು ಮಾತಿನ ತರಬೇತಿಗೆ ದಿನಾಲು ಬಸ್ಸಿನಲ್ಲಿಯೇ ಕರೆದುಕೊಂಡು
ನಡೆಸಿಕೊಂಡು ಹೋಗುತ್ತಿದ್ದರು. ಇವನು ಆ ದಿನ ಶ್ರದ್ಧೆಯಿಂದ ತರಬೇತಿಯಲ್ಲಿ ಕಲಿಸಿದ್ದನ್ನು ಕಲಿಯುತ್ತಾ ಮನೆಯಲ್ಲಿಯೂ ಕೂಡ ಅಭ್ಯಾಸ ಮಾಡುತ್ತಾ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸೈಂಟ್ ಹ್ಯಾನ್ಸ್ ಶಾಲೆಯಲ್ಲಿ ಕಲಿಯುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿನ ಶಾಲೆಯ ಶಿಕ್ಷಕರ ವಿಶೇಷ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಅವರೆಲ್ಲರ ಹಾರೈಕೆಯಿಂದ 10ನೇ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದ ಇವನು ತನ್ನ ಮುಂದಿನ PUC ವಿದ್ಯಾಭ್ಯಾಸಕ್ಕಾಗಿ ಪದವಾ ಕಾಲೇಜನ್ನು ಸೇರ್ಪಡೆಗೊಂಡು ಅಲ್ಲಿಯೂ ಕೂಡ ಎಲ್ಲ ಅಧ್ಯಾಪಕ ವೃಂದದವರ ವಿಶೇಷ ಪ್ರೋತ್ಸಾಹದಿಂದ ದ್ವಿತೀಯ PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರುವುದು ಅಭಿನಂದನೀಯವೇ ಸರಿ. ಪ್ರಸ್ತುತ ಶ್ರೇಯಸ್ ಅವರಿಗೆ ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ MB ಪುರಾಣಿಕರವರು BCom ತರಗತಿಗೆ ತಮ್ಮ ಶಾರದಾ ಕಾಲೇಜಿನಲ್ಲಿ ಉಚಿತ ಪ್ರವೇಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಶ್ರೇಯಸ್ ರವರು ದೈಹಿಕವಾಗಿ ತನಗೆ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ವಿಶೇಷ ಪರಿಶ್ರಮ ಏಕಾಗ್ರತೆಯಿಂದ ಕಲಿತು ಈ ಸಾಧನೆಯನ್ನು ಮಾಡಿರುತ್ತಾರೆ. ಇವರ ತಂಗಿಯೂ ಕೂಡ ಕಿವಿ ಮತ್ತು ಮಾತಿನ ವಿಕಲತೆಯನ್ನು ಹೊಂದಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಇಬ್ಬರು ಮಕ್ಕಳನ್ನು ಬೆಳೆಸಲು ಆ ಹೆತ್ತವರು ತುಂಬ ಶ್ರಮ ಪಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೇಯಸ್ ತನ್ನ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣುವಂತಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ಗಣ್ಯರ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸುತ್ತಿದ್ದೇವೆ. ನಮ್ಮ ಒಂದು ತಾಲೂಕಿಗೆ ಹೆಮ್ಮೆ ತಂದುಕೊಂಡ ಶ್ರೀಮತಿ ಮಮತಾ ರಮೇಶ್ ಇವರಿಗೆ ಈಗ ಸನ್ಮಾನ. ಪ್ರತಿಭೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮಗು ಒಳ್ಳೆಯ ಅಂಕಗಳು ಇವರು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಲಿಕ್ಕೆ ಕಾರಣಕರ್ತರು ನಮ್ಮ ಸಿಒರವರ ಧರ್ಮಪತ್ನಿ ಕೂಡ. ಯಾಕೆಂತ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಈ ಒಂದು SSLC ಪರೀಕ್ಷೆಯಲ್ಲಿ ಇವರು ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆಯಾಗಿದ್ದಾರೆ. ಒಂದು ಹೆಣ್ಣು ಮಗಳು 21 ವರ್ಷಗಳ ನಂತರ SSLC ಪರೀಕ್ಷೆಯನ್ನು ಬರೆದು ಪಾಸಾಗೋದು ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ನಮ್ಮ ಮಮತಾ ರಮೇಶ್ ಅವರು ಇವತ್ತು SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದನ್ನು ನಾವು ಒಂದು ಈ ವೇದಿಕೆ ಮೂಲಕ ಗೌರವಿಸುತ್ತಿದ್ದೇವೆ. ಅವರ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಉಳ್ಳಾಲ ತಾಲೂಕು ಮುನ್ನೂರು ಗ್ರಾಮದ ತೇವುಲ ನಿವಾಸಿ ಮಮತಾ ರಮೇಶ್ ಅವರ ಮಗಳು ಖುಷಿ 2021-22ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಜತೆಯಾಗಿ ಉತ್ತೀರ್ಣರಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಮಮತಾ ರಮೇಶ್ ಅವರು ನಮ್ಮ ಬ್ಯಾಂಕಿನ ಸದಸ್ಯರಾಗಿದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಮಮತಾ ರಮೇಶ್ ವೃತ್ತಿಯಲ್ಲಿ ಅಂಗನವಾಡಿ ಸಹಾಯಕಿ, ಅಂಗನವಾಡಿ ಶಿಕ್ಷಕಿಯಾಗಲು SSLC ಉತ್ತೀರ್ಣ ಕಡ್ಡಾಯ ಅನ್ನುವಂಥ ಒಂದು ನಿಯಮ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಬೇಕೆಂಬ ಉದ್ದೇಶದಿಂದ ತನ್ನ ಇಲಾಖೆಯಾದಂಥ ಶಿಶು ಅಭಿವೃದ್ಧಿ ಅಧಿಕಾರಿ ಹಾಗೂ ವಲಯ ಮೇಲ್ವಿಚಾರಕರಿಂದ ಮತ್ತು ತಾನು ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅಂಗನವಾಡಿಯ ಶಿಕ್ಷಕಿಯ ಅನುಮತಿಯನ್ನು ಪಡೆದು ಸರಿಸುಮಾರು 21 ವರ್ಷಗಳ ಬಳಿಕ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ನಿಂತವರು ಹಿರಾ ಮಹಿಳಾ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ಭಗೀರಥಿ ಅವರು. ಅವರು ಮತ್ತಾರು ಅಲ್ಲ, ನಮ್ಮ ಸಿಒರವರ ಧರ್ಮಪತ್ನಿ ಕೂಡ. ಸತತ 4 ತಿಂಗಳುಗಳ ತರಬೇತಿಯನ್ನು ತನ್ನ ಮನೆಯಲ್ಲೇ ನೀಡಿದ್ದಾರೆ. ಇವರ ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನು ನೀಡಿದವರು ಗಂಡ ರಮೇಶ್, ಮಗಳು ಖುಷಿ, ಅವರ ಭಾವ ರಘುಪತಿ ಡಿ ಕುತ್ತಾರು ಮತ್ತೆ ಶಿಕ್ಷಕರಾದಂಥ ಪೃಥ್ವಿರಾಜ್ ಇವರು. ಮುಂದಕ್ಕೆ ಅಂಗನವಾಡಿ ಶಿಕ್ಷಕಿಯಾಗಿ ಬಡ್ತಿ ಹೊಂದಲೆಂದು ಹಾರೈಸಿ ಬ್ಯಾಂಕಿನ ವತಿಯಿಂದ ಸ್ಮರಣಕ್ಕೆ ನೀಡಿ ಗೌರವಿಸಲು ಸಂತೋಷ ಪಡುತ್ತಾ ಇದ್ದೇವೆ. ಈ ಭತ್ತದ ಕೃಷಿ ಪ್ರೋತ್ಸಾಹ ಧನ ಇರಲಿ, ಪ್ರತಿಭಾ ಪುರಸ್ಕಾರ ಇರಲಿ, ನವೋದಯ ಸಹಕಾರಿ ಸಂಘದ ಸದಸ್ಯರಿಗೆ ಸಮವಸ್ತ್ರವನ್ನು ಕೊಡುವ ವಿಷಯದಲ್ಲಿರಲಿ, ಇದನ್ನು ಆರಿಸಿದ್ದಕ್ಕೆ ಪ್ರಥಮವಾಗಿ ಕೋಟೆಕಾರ್ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಆಡಳಿತ ಮಂಡಳಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಿಷಯಗಳು ಭತ್ತದ ಕೃಷಿ ಪ್ರೋತ್ಸಾಹ ಧನ
ಮತ್ತು ಪ್ರತಿಭಾ ಪುರಸ್ಕಾರ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈಗ ಅತಿಥಿಯಾಗಿ ಬಂದಿರೋದು, ನಾನು ಅತಿಥಿಯಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಯಾಕಂದರೆ ಇದು ಒಂದು ಪುಣ್ಯದ ಕೆಲಸ. ಕೃಷಿಯನ್ನು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಭತ್ತದ ಕೃಷಿಗೆ ಪ್ರೋತ್ಸಾಹ ಧನ ಇದು ಕೊಡುವುದು ನನ್ನ ಲೆಕ್ಕದಲ್ಲಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಉಭಯ ಜಿಲ್ಲೆಗಳಲ್ಲಿ ಪ್ರಥಮ ಅಂತ ನಾನು ಭಾವಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಪ್ರಧಾನಿಯವರು, ಮುಂಚಿನ ಪ್ರಧಾನಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದರು. ಅದನ್ನು ಪರಿಪಾಲನೆ ಮಾಡಿ ಬಂದಂಥ ದೇಶ ನಮ್ಮ ದೇಶ. ನಮ್ಮ ದೇಶವನ್ನು ಕಾಯುವಂಥ ಜವಾನರಿರಲಿ, ಇಲ್ಲ ನಮಗೆ ಅನ್ನವನ್ನು ಕೊಡುವಂಥ ಅನ್ನದಾತರು ನಮ್ಮ ಕೃಷಿಕರೇ ಇರಲಿ, ಅವ್ರಿಗೆ ಎಷ್ಟು ಸವಲತ್ತು ಕೊಟ್ಟು ಎಷ್ಟು ಪ್ರೋತ್ಸಾಹಿದ್ರು ಅದು ಕಡಿಮೆ ಅಂತ ನನ್ನ ಭಾವನೆ. ಹಾಗೆ ಮುಂದೆ ಪ್ರತಿಭಾ ಪುರಸ್ಕಾರ ವಿಷಯ. ಪ್ರತಿಭಾ ಪುರಸ್ಕಾರ ನಮ್ಮ ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿರುವ ಯುವ ಪೀಳಿಗೆಯವರು, ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಯುವ ಪೀಳಿಗೆಯ ಪ್ರಮಾಣನೇ ಜಾಸ್ತಿ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. 46% ನಮ್ಮ ದೇಶದಲ್ಲಿ ಯುವ ಪೀಳಿಗೆಯವರಿದ್ದಾರಂತ ಅವರ ಲೆಕ್ಕಾಚಾರ. ಇದು ಮುಂದಿನ ಭಾರತಕ್ಕೆ, ಭವ್ಯ ಭಾರತಕ್ಕೆ ಇದು ಭದ್ರ ಬುನಾದಿ. ಹಾಗೆಯೇ ಮುಂದೆ ನವೋದಯ ಸ್ವಸಹಾಯ ಸಂಘದ ಸದಸ್ಯರು, ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಕನಸಿತ್ತು ಮಹಿಳಾ ಸಬಲೀಕರಣ, ಮಹಿಳೆಯನ್ನು ತಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಲುವಂಥದ್ದು. ಅವರೊಂದು ಕನಸು 1999-2000ರಲ್ಲಿ ನವೋದಯವನ್ನು ಹುಟ್ಟಿ ಹಾಕಿತ್ತು. ನವೋದಯವನ್ನು ಹುಟ್ಟಿ ಹಾಕಿ ಇವತ್ತಿಗೆ 34,000ದಷ್ಟು ಗುಂಪುಗಳು ಈ ಉಭಯ ಜಿಲ್ಲೆಗಳಲ್ಲಿದ್ದು ಸಾಧಾರಣ 3 ಲಕ್ಷದಷ್ಟು ಸದಸ್ಯರು ಒಳಗೊಂಡಿರ್ತದೆ. 3 ಲಕ್ಷದಲ್ಲಿ 80% ಮಹಿಳಾ ಸದಸ್ಯರೇ ಇಲ್ಲಿ ಇರೋದು ಒಂದು ಉಲ್ಲೇಖನೀಯ. ಇಂಥ ಈ 3 ವಿಷಯಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತ ಅಭಿನಂದನಾರ್ಹ, ಇದು ಅನುಸರಣೀಯ ಕೂಡ. ಇದಕ್ಕೆ ನಾನು ಕೋಟೆಕಾರ್ ವ್ಯವಸಾಯ ಸಂಘದ ಅಧ್ಯಕ್ಷರು ಮತ್ತು ಅವರ ಆಡಳಿತ ಮಂಡಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಭತ್ತದ ಕೃಷಿಕರಿಗೆ ಪ್ರೋತ್ಸಾಹ ಧನ ವಿತರಣೆ. ನಾನು ಹೆಸರನ್ನು ಹೇಳ್ತಾ ಇದ್ದೇನೆ. ಒಬ್ಬೊಬ್ಬರು ಬಂದು ಅತಿಥಿಗಳಿಂದ ಪ್ರೋತ್ಸಾಹ ಧನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ವೇದಾವತಿ ಇವರು ಬಂದು ನಮ್ಮ ಇಂದಿನ ಮುಖ್ಯ ಅತಿಥಿಯಾದಂಥ ಗೋಪಾಲಕೃಷ್ಣ ಭಟ್ ಇವರಿಂದ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಾವತಿ. ಅದೇ ರೀತಿ ಗಾಡ್ವಿನ್ ಅಮ್ಮಣ್ಣ, ಸ್ಟ್ಯಾನ್ಲಿ ಕರುಣಾಕರ್ ಐಮನ್ ಇವರಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಕೆಳಗಿನ ಗೋಟೆಗಾರ್ ಗುತ್ತು ಇವರು ಪ್ರೋತ್ಸಾಹಧನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಚಂದ್ರಹಾಸ ಎಲಿಯಾಸ್ ಮುಂತೇರು, ಚಂದ್ರಹಾಸ, ಸೆವರಿನ್ ಡಿಸೋಜಾ, ವಾಲ್ಟರ್ ಡಿಸೋಜಾ, ಕಲ್ಯಾಣಿ ಇವರಿಗೆ ನಮ್ಮ ಮುಖ್ಯ ಅತಿಥಿಯಾದಂತಹ ಚಂದ್ರಶೇಖರ್ ಗಟ್ಟಿ ಇವರು ಪ್ರೋತ್ಸಾಹಧನ. ಅಮ್ರೋಸ್ ಡಿಸೋಜಾ ಮುಂದಕ್ಕೆ ಮುಖ್ಯ ಅತಿಥಿಯಾದಂತಹ ಚಂದ್ರಶೇಖರ್ ಗಟ್ಟಿ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಧರ ಪೂಂಜ, ಗುಲಾಬಿ ನಿರ್ದೇಶಕರಾದಂತಹ ಗಂಗಾಧರ್ ಉಳ್ಳಾಲ್ ಇವರು, ಕೂಡ ಹಸ್ತಾಂತರಿಸಬೇಕು. ರಾಮಪ್ಪ ಪೂಜಾರಿ, ಸುಜಾನಂದ, ಮುಂದಕ್ಕೆ ನಿರ್ದೇಶಕರಾದಂತಹ ಕೃಷ್ಣಪ್ಪ ಸಾಲಿಯನ್ ಉತ್ತರಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರೋತ್ಸಾಹಧನ. ಗಾಡ್ವಿನ್ ಡಿಸೋಜಾ,
ಸಂತೋಷ್ ಲೀಲಾವತಿ ಇದು ಸಾಂಕೇತಿಕವಾಗಿ ನಾವು ವೇದಿಕೆಯಲ್ಲಿ ನೀಡಿದ್ದು, ಉಳಿದವರಿಗೆ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಹಸ್ತಾಂತರಿಸುತ್ತಿದ್ದೇವೆ. ಮಾಧವ ಪಕ್ಕಳ, ಶ್ರೀನಿವಾಸ್ ಶೆಟ್ಟಿ, ರಾಮ ಪೂಜಾರಿ, ಚಂದುಗಟ್ಟಿ, ಜಯರಾಮ್ ಶೆಟ್ಟಿ ಬಂದಿದ್ರೆ ಬರಬೇಕು. ಚಂದುಗಟ್ಟಿ, UA ಫಾತಿಮಾ, ಪ್ರಣಾಲಿ, ಉದಿತ್, ಅದಿತಿ ಯಶ್ ಶೆಟ್ಟಿ, ಕಾರ್ಮೆಲ್ ಸ್ಕೂಲ್ ಕೋಟೆಕಾರು. ವಿದ್ಯಾರ್ಥಿ ಶ್ರವಣ್ಜಿ ಕುಲಾಲ್, ವಿದ್ಯಾಧರ ಪ್ರೌಢಶಾಲೆ ಪೆರ್ಮನೂರು. ಮುಂದಿನ ಅಭ್ಯರ್ಥಿ ಅನನ್ಯ ಎನ್ ಕೆ ವಸಂತಕುಮಾರ್, ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ದೇವಿನಗರ. ಅನನ್ಯ ಎನ್, ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ದೇವಿನಗರ. ಮುಂದಿನ ವಿದ್ಯಾರ್ಥಿ ಚೈತ್ರ, ಡಾಕ್ಟರ್ ಆಫ್ ಪಾರ್ಥಸಾರಥಿ, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ. ಚೈತ್ರ, ಡಾಕ್ಟರ್ ಆಫ್ ಪಾರ್ಥಸಾರಥಿ, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ. ಮುಂದಿನ ವಿದ್ಯಾರ್ಥಿ UA ಫಾತಿಮಾ ಸಮೀಹಾ ಸುಲ್ತಾನಾ, ಡಾಕ್ಟರ್ ಆಫ್. ಮುಂದಿನ ವಿದ್ಯಾರ್ಥಿನಿ UA ಫಾತಿಮಾ ಸಮೀಹಾ ಸುಲ್ತಾನಾ, ಡಾಕ್ಟರ್ ಆಫ್ UA ನಜೀರ್, ಹಜರತ್ ಸೈಯದ್ ಮದನಿ ಪ್ರೌಢಶಾಲೆ ಉಳ್ಳಾಲ. UA ಫಾತಿಮಾ ಸಮೀಹಾ ಸುಲ್ತಾನಾ, ಹಜರತ್ ಸೈಯದ್ ಮದನಿ ಶಾಲೆ ಉಳ್ಳಾಲ. ಮುಂದಿನ ವಿದ್ಯಾರ್ಥಿ ಪ್ರಣಾಲಿ, ಮುಂದಿನ ವಿದ್ಯಾರ್ಥಿನಿ ಪ್ರಣಾಲಿ, ಡಾಕ್ಟರ್ ಆಫ್ ದಿನೇಶ್, ಸೈಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ತೊಕ್ಕೋಟು. ಪ್ರಣಾಲಿ, ಸೈಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ತೊಕ್ಕೋಟು. ಮುಂದಿನ ವಿದ್ಯಾರ್ಥಿ ಉದಿತ್, ಡಾಕ್ಟರ್ ಸನ್ ಆಫ್ ಮನೋಹರ್ ಶೆಟ್ಟಿಗರ್, ಸರಕಾರಿ ಪ್ರೌಢಶಾಲೆ ನ್ಯೂಪಡ್ ಹರೇಕಳ. ಉದಿತ್ ಮನೋಹರ್ ಶೆಟ್ಟಿಗರ್, ಸರಕಾರಿ ಪ್ರೌಢಶಾಲೆ ನ್ಯೂಪಡ್ ಹರೇಕಳ. ಮುಂದಕ್ಕೆ ಖತೀಜಾ ಮೈಷಾ ಅಶ್ರಫ್, ಸಹನಾ ಸಿಂಗ್, ಮೊಹಮ್ಮದ್ ಫಸೀಹ್ ಬೇಗ್, ಭಗವತಿ ಹೈಸ್ಕೂಲ್ ಸಂಕೋಳಿಗೆ. ಖತೀಜಾ ಮೈಷಾ ಅಶ್ರಫ್, ಡಾಕ್ಟರ್ ಆಫ್ ಅಶ್ರಫ್, ಹಿರಾ ಹೈಸ್ಕೂಲ್ ತರ್ಮನೂರು. ಸಹಾನಾ ಸಿಂಗ್, ಡಾಕ್ಟರ್ ಆಫ್ ಕಿಶೋರ್ ಸಿಂಗ್, BM ಪ್ರೌಢಶಾಲೆ ಉಳ್ಳಾಲ. ಮೊಹಮ್ಮದ್ ಫಸೀಹ್ ಬೇಗ್, ಅಕ್ರಮ್ ಬೇಗ್, ಸರಕಾರಿ ಪ್ರೌಢಶಾಲೆ ಕಲ್ಕಟ್ಟ ಮಂಜಿನಾಡಿ. ಸುಹಾದಾ ಬಾನ್, ಮೊಹಮ್ಮದ್ ಮುಸ್ತಾಫಾ, ಫಲಾಹ ಪ್ರೌಢಶಾಲೆ KC ನಗರ ತಲಪಾಡಿ. ರಿಫಾನಾ ಸಾದಿಕ್, ಗ್ರೀನ್ ವೀವರ್ಡ್ ಕರೆಪಡ್ಪು ಕೊಣಾಜೆ. ಇದೀಗ ಪ್ರತಿಭಾ ಪುರಸ್ಕಾರ. ಮತ್ತೊಬ್ಬ ವಿದ್ಯಾರ್ಥಿ ಮೊಹಮ್ಮದ್ ಶಾಕೀರ್ ಬಶೀರ್ ಅಹಮದ್, ಟಿಪ್ಪು ಸುಲ್ತಾನ ಪ್ರೌಢಶಾಲೆ ಉಳ್ಳಾಲ. ನಫೀಸ್ ಸಬೀಲಾ ಹಸೈನಾರ್, ಸರಕಾರಿ ಪ್ರೌಢಶಾಲೆ ಪಟ್ನಾ ತಲಪಾಡಿ. ಇದೀಗ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿರುವ ವಿದ್ಯಾರ್ಥಿನಿಯರು ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಅಂಚನ್ ಅವರು ಸನ್ಮಾನವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ರಿಫಾನಾ ಸಾದಿಕ್,
ग्रीन वीवर तेरेपड़प कोणाचे सादिक अहमद ಶಾಲೆ ಪಟ್ನಾ ತಲಪಾಡಿ. ನಮ್ಮ ಬ್ಯಾಂಕಿನ ಸದಸ್ಯರಾದಂಥ ಸುಭಾಷ್ ಕೂಡ ವೇದಿಕೆಗೆ ಬಂದು ಸಹಕರಿಸಬೇಕು. ರಖಾನಾ ಅನೀಫ್, ಮೊಹಮ್ಮದ್ ಅನೀಫ್, ನಫೀಸತ್ ಹಮ್ನಾ ಮೆಹಮೂದ್, ಡಾಕ್ಟರ್ ಆಫ್ ಮೊಹಮ್ಮದ್ ಅನೀಫ್, HH ಇಂಟರ್ನ್ಯಾಷನಲ್ ಸ್ಕೂಲ್ ಕುತ್ತಾರ್. नाफीसत हमना मेहमूद, HH इंटरनेशनल स्कूल कुत्तार. श्रावणी ಶ್ರೀನಿವಾಸ್ ಶೆಟ್ಟಿ ಹಿರಿಯ ಸದಸ್ಯರು ಸಹಕರಿಸಬೇಕು. ಶ್ರಾವಣಿ, ಡಾಕ್ಟರ್ ಆಫ್ ಗಣೇಶ್, ಭಾರತ್ ಪ್ರೌಢಶಾಲೆ ಉಳ್ಳಾಲ. ಮುಂದಕ್ಕೆ ಫಾರೂಕ್ ಕಿನ್ಯ, ನಮ್ಮ ಬ್ಯಾಂಕಿನ ಸದಸ್ಯರಾದಂತಹ ಫಾರೂಕ್ ಕಿನ್ಯ ವೇದಿಕೆ ಬರಬೇಕು. ಸಾದಿಕ್ ಅಹಮದ್, ಸನ್ ಆಫ್ ಜಮೀಲ್ ಅಹಮದ್, ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲೆ. ಸಾದಿಕ್ ಅಹಮದ್, ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲ. ಮುಂದಕ್ಕೆ ನಮ್ಮ ಇನ್ನೂರು ಸದಸ್ಯರಾದಂತಹ ಅಬ್ಬು, ಅವರು ಕೂಡ ವೇದಿಕೆ ಬರಬೇಕು. ಫಾತಿಮಾ ಶಫಾ, ಸರ್ಕಾರಿ ಪ್ರೌಢಶಾಲೆ ಮೇಲಂಗಡಿ ಉಳ್ಳಾಲ. ಹಿರಿಯ ಸದಸ್ಯರಾದಂತಹ ಬಾಬು ಶೆಟ್ಟಿ, ಇವರು ಕೂಡ ವೇದಿಕೆ ಬಂದು ಸನ್ಮಾನಕ್ಕೆ ಸಹಕರಿಸಬೇಕು. ಮುಂದಿನ ವಿದ್ಯಾರ್ಥಿ ಧನ್ವಿತ್ ಅಶೋಕ, ಭಾರತ್ ಪ್ರೌಢಶಾಲೆ ಉಳ್ಳಾಲ. ಧನ್ವಿತ್, ಭಾರತ್ ಪ್ರೌಢಶಾಲೆ ಉಳ್ಳಾಲ. ಮುಂದಕ್ಕೆ MK ಹಮೀದ್, ನಮ್ಮ ಹಿರಿಯ ಸದಸ್ಯರು ವೇದಿಕೆ ಬಂದು. MK ಹಮೀದ್. ಕೃತಿ, ಡಾಕ್ಟರ್ ಆಫ್ ಜಯ, ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಪ್ರೌಢಶಾಲೆ ಕೊಲ್ಯ. ಕೃತಿ, ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಪ್ರೌಢಶಾಲೆ ಕೊಲ್ಯ. ನಮ್ಮ ಹಿರಿಯ ಸದಸ್ಯರಂತಹ ನಾರಾಯಣ್ ಶಾಂತ ಇದ್ದಾರೆ, ಅವರು ಕೂಡ ವೇದಿಕೆ ಬಂದು ಸಹಕರಿಸಬೇಕು. ಫಾತಿಮಾ ಸಾಜಿಯಾ, ರಹಮತ್, ಸೈಯದ್ ರಹಮತ್, ಇಸ್ಲಾಯಿ ಪ್ರೌಢಶಾಲೆ ಉಳ್ಳಾಲ. ಫಾತಿಮಾ ಸಾಜಿಯಾ, ಡಾಕ್ಟರ್ ಆಫ್ ಸೈಯದ್ ರಹಮತ್, ಇಸ್ಲಾಯಿ ಪ್ರೌಢಶಾಲೆ ಉಳ್ಳಾಲ. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ಮಕ್ಕಳ ಭವಿಷ್ಯಕ್ಕೆ ಉಜ್ವಲ ಭವಿಷ್ಯವನ್ನ ಕೋರುತ್ತಾ ಇದೀಗ ನವೋದಯ ಸಂಘದ ಸದಸ್ಯರಿಗೆ ಸಮವಸ್ತ್ರ ಮುಂದಕ್ಕೆ ಕೊರಗಜ್ಜ ಸ್ವಸಹಾಯ ಸಂಘ, ಮುಖ್ಯ ಅತಿಥಿ ಅಂತ ಚಂದ್ರಶೇಖರ್ ಗಟ್ಟಿ ಅವರು ಹಸ್ತಾಂತರಿಸಬೇಕು. ಕೊರಗಜ್ಜ ಸ್ವಸಹಾಯ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತೆ ಎಲ್ಲ ಸದಸ್ಯರು ಕೂಡ ಬರಬಹುದು ವೇದಿಕೆಗೆ, ಗುಂಪಿನ ಸದಸ್ಯರು ಕೂಡ ಬರಬಹುದು. ಮುಂದಕ್ಕೆ ವಿನಾಯಕ ಸ್ವಸಹಾಯ ಸಂಘ, ವಿನಾಯಕ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ಸಂಘದ. ಮುಂದಕ್ಕೆ ವಿನಾಯಕ ಸ್ವಸಹಾಯ ಸಂಘ, ವಿನಾಯಕ ಸ್ವಸಹಾಯ ಸಂಘ ನಮ್ಮ ಅಧ್ಯಕ್ಷರಾದಂತಹ ಕೃಷ್ಣಕಿ ಶೆಟ್ಟಿ ಕೆಳಗಿನ ಕೋಟೆ ಕಾರಗುತ್ತು, ಇವರು ಇದನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಂದಕ್ಕೆ
ಶಾಶ್ವತ ಸ್ವಸಹಾಯ ಸಂಘ ಉಪಾಧ್ಯಕ್ಷರಾದಂಥ ಅಬುಸಾಲಿ ಇವರು ಮುಂದಕ್ಕೆ ಅಮ್ಮ ನವೋದಯ ಸ್ವಸಹಾಯ ಸಂಘ ಇದನ್ನ ನಮ್ಮ ನಿರ್ದೇಶಕರಾದಂಥ ಗಂಗಾಧರ ಉಳ್ಳನವರು ಹಸ್ತಾಂತರಿಸಬೇಕು. ಮುಂದಕ್ಕೆ ಕ್ಷಮಿಕ ನವೋದಯ ಸ್ವಸಹಾಯ ಸಂಘ ಇದನ್ನ ನಮ್ಮ ನಿರ್ದೇಶಕರಾದ ಕೃಷ್ಣಪ್ಪ ಸಾಲಿಯಾನವರು ಹಸ್ತಾಂತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮಿಕ ಸ್ವಸಹಾಯ ಸಂಘ ಸಮವಸ್ತ್ರವನ್ನು ಪಡೆದಂತಹ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ. ಬಂಧುಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಚರಿತ್ರೆಡೆ ಗುರುತಿಸುವಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಮಲ್ತಂದು ಒಂದು ದಾಯ ಮಲ್ತಂದು ಬಂದ ರೀತಿಯ ಆರಂಭದಿಂಚೆ ಪಾತ್ರನಕಲು ಮಾತಾ ಪಂಡೇರು. ಇನಿ ನಮ್ಮ ಈ ಒಂಜಿ ಪ್ರದೇಶಡು ಅತ್ರ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ವ್ಯಾಪ್ತಿಗೆ ಒಳಪಟ್ಟಿನಂಚಿನ 14 ಗ್ರಾಮದ ಉಲೈಡ್ ಎತ್ತೋ ಕೃಷಿ ಭೂಮಿಲು ಇನಿ ಭತ್ತ ಬುಳೆಪೋಣ ಈ ಭೂಮಿ ಬೇತೆ ಬೇತೆ ರೀತಿಯ ಸಮಸ್ಯೆದ ಕಾರಣಾಂತರಡು ಇನಿ ಅವು ಕೆಲವು ಭೂಮಿಲು ಬೆಣಂದೆ ಪಡೀಲುಂಡು ಕೆಲವೇರು ಎಂಚಿನಾಳ ಕಷ್ಟ ಬತ್ತದು ಬೆನ್ನುಲ್ಲೇರು ಈ ಪೊರ್ತುಡು ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಕರಿನ 2 ವರ್ಷದಿಂಚಿ ಕೊರ್ಪುಡಂಚಿನ ಗೊಬ್ಬರಡು ಕಿಲೋಟು 100 ರೂಪಾಯಿ ಲೆಕ್ಕ ಕಮ್ಮಿ ಮಾಡ್ತದೆ ಕೊರ್ತುಡು ಅವೇ ಪೊರ್ತುಡು ಇತ್ತೆ ಎಕರೆಗೆ 5,000 ರೂಪಾಯಿ ಲೆಕ್ಕ ಒಂಜಿ 5,000 ರೂಪಾಯಿ ಲೆಕ್ಕ ಏರೆ ಭೂಮಿ ಬೆನ್ಪೆರ ಏನಪ್ಪದ ಆರ್ಟಿಸಿ ಉಂಡ ಅಕ್ಲಿಗೆ ಕೊರಡು ಬಂಪ ತೀರ್ಮಾನ ಮಂತಂದು 2 ಎಕರೆ ಮುಟ್ಟ ಕೊರ್ಪುಡು 1 ಎಕರೆ ಜನಕ್ಕಲು ಅರ್ಧ ಎಕರೆದಕ್ಲೆಗ್ಲ ಅರ್ಧ ಪಾಲು ಕೊರ್ಪುಡು 1/4 ಎಕರೆದಕ್ಲೆ 1/4 ಪಾಲು ಕೊರ್ಪುಡು ಇಂಚಿನ ಒಂಜಿ ಕಾರ್ಯಕ್ರಮನು ಕೃಷಿ ಅಭಿವೃದ್ಧಿ ಬರೆದು ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಕೊರ್ತುಡು ನಿಖಲ್ನ ಒಂಜಿ ಸೂಚನೆ ಮುಖಾಂತರ ಅಧ್ಯಕ್ಷರೇ ಬೋರ್ಡು ದುಮ್ಮದಿನ ಕೂಡ ಬೇತೆ ಬೇತೆ ರೀತಿದ ಈ ಒಂಜಿ ಸಹಕಾರ ರೈತರ ಕೊರ್ಪುಣಂಚಿನ ವ್ಯವಸ್ಥೆ ಆಲೋಚನೆ ಮಾಡ್ತಂತ ಈ ಒಂಜಿ ಪೊರ್ತದ ಈ ಒಂಜಿ ಕಾರ್ಯಕ್ರಮ ಇನಿ ನಡತದೆ. ಈ ಕಾರ್ಯಕ್ರಮಟ್ಟು ಬತ್ತದ ನೇನು ಉದ್ಘಾಟನೆ ಮಾಡ್ತೇನಂಚಿನ ನಮ್ಮ ಬ್ಯಾಂಕ್ದ ಸಿಒ ಆಯ್ನಂಚಿನ ಗೋಪಾಲಕೃಷ್ಣ ಭಟ್ ಆರು ಮಾತುಗಳ ಬೆತೆ ರೀತಿ ಚಿರಪರಿಸಿದ್ದಾರೆ. ಆರು ಸಹಕಾರಿ ರಂಗೋಡು ಚಿರಪರಿಸಿದ್ದಾರೆ, ಅಂಚನೆ ಸಾಂಸ್ಕೃತಿಕ ರಂಗೋಡು ಚಿರಪರಿಸಿದ್ದಾರೆ. ಬೇತೆ ಬೇತೆ ರೀತಿಯ ಒಂಜಿ ಕಲಾವಿದೆ ಅದು ಚಿರಪರಿಸಿದಂಚಿನ ಗೋಪಾಲಕೃಷ್ಣ ಭಟ್ ನೇನು ಬತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಮೇರೆಗೆ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ದ ಪರವಾದಲ ಮೂಲ ಸೇದ್ರಂಚಿನ ಮಾತ ಸಹಕಾರಿ ಬಂಧುಗಳ ರೈತರ ಪರವಾದಲ ಧನ್ಯವಾದ ಅರ್ಪಣೆ ಮಲ್ಪ. ಅಂಚನೆ ನಮ್ಮ ಜಿಲ್ಲೆಡೆ ರಾಜ್ಯಡೆ ಒಂಜಿ ಕೃಷಿಟ್ಟು ಬೇತೆ ಬೇತೆ ರೀತಿಯ ಸಂಶೋಧನೆ ಮಾಡ್ತಿದೆ. ಒಂಜಿ ಕೃಷಿಕ್ಕಾಗಿ ರೀತಿಯ ಕೃಷಿ ಮಲ್ತದ ಮಾತ ಜೀವನ ಮಲ್ಪರೆ ಸಾಧ್ಯ ಉಂಡು. ಬಕ್ಕ ಏರೇ ಮಾತ ಕೃಷಿ ಮಲ್ಪಡಂಚಿನ ತರಬೇತಿ ಬೋರ್ಡು ಆ ಧೈರ್ಯ ಬೋರ್ಡು ಅಕ್ಲೆ ಸ್ಫೂರ್ತಿ ಬರ್ಪಡಂಚಿನ ನಿರಂತರವಾದ ಕೆಲಸ ಮಾಡ್ತದೆ. ಈ ಪ್ರದೇಶಗಳು ಒಂಜಿ ಕೃಷಿದ ಬಗೆಟ್ ಪ್ರಶಸ್ತಿ ದೆತೋನಂಚಿನ ಅಂಚಿನ ಬೇತೆ ಬೇತೆ ರೀತಿಯ ಸಂಶೋಧನೆ ಮಾಡ್ತಿದೆ. ಇನ್ನು ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ಪಡಂಚಿನ ಒಂಜಿ ವ್ಯಕ್ತಿ ನಮ್ಮ ಚಂದ್ರಶೇಖರ್ ಗಟ್ಟಿ ಈ ಒಂಜಿ ಕಾರ್ಯಕ್ರಮ ಅತಿಥಿ ಆದ ನಮ್ಮ ಲಿತ್ಲೆ ಕಡೆ ಬತ್ತದ ಭಾಗವಹಿಸಿದರೆ ಅರೆಗಳ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ದ ಪರವಾದಲ ನಿಖಲ ಮಾತರ್ನ ಪರವಾದಲ ಧನ್ಯವಾದ ಅರ್ಪಣೆ ಮಲ್ಪ. ಅಂಚನೆ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ನಮ್ಮ ಕೃಷ್ಣ ಶೆಟ್ಟರ್ ಕೆಳಗಿನ ಕೋಟೆಕಾರ ಗೊತ್ತು ಮೇರ್ನ ಬೇತೆ ಬೇತೆ ರೀತಿಯ ಒಂಜಿ ಬ್ಯಾಂಕ್ದ ಪರವಾದ ಸಹಕಾರಿ ಡಕ್ಲಿಗೆ ರೀತಿಯ ಸಹಕಾರ ಮಲ್ಪೊಳ್ಳಿ ಬಂದ ಬಾರಿ ಮುಂದಾಲೋಚನೆ ಆಳವಾಯಿನ ಆಲೋಚನೆ ಮುಖಾಂತರ ಬೇತೆ ಬೇತೆ ಕಾರ್ಯಕ್ರಮನು ಆರ್ನ ಅಧ್ಯಕ್ಷತೆ ನಮ್ಮ ಬೋರ್ಡು ಮಲ್ತುದು ಬೈದ್ರು ದುಮ್ಮಟ್ಲ ಆರ್ಡ ಬೇತೆ ಬೇತೆ ಇಟ್ಟೆಲ್ಲ ಅಂಕಲ್ದ ಕೆಲವು ವಿಷಯ ಡಿಸ್ಕಸ್ ಮಾಡ್ತಾರೆ. ನನ್ನ ಬೇತೆ ಬೇತೆ ರೀತಿ ರೈತರಿಗೆ ನಮ್ಮ ಸಹಾಯ ಮಲ್ಪರೆ ಸಾಧ್ಯ ಉಂಡು. ಒಂದು ದುಮ್ಮದಿನ ಕುಳ್ಳುದು ಪಾತ್ರಿಗೆ ಅಂದು ಇತ್ತೆಲ್ಲ ಎಂಕಲ್ದ ಪಾತ್ರ ಇತ್ತೇರು ಅಂಚಾದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಚಿನ ನಮ್ಮ ಕೋಟೆಕಾರ ಕೆಳಗಿನ ಗುತ್ತು ಕೃಷ್ಣ ಶೆಟ್ಟಿಗೆ ಮೆರೆಗಳ ನಮ್ಮ ಮಾತರ ಪರವಾದ ಧನ್ಯವಾದ ಕೊರ್ಪ. ಅಂಚನೆ ವೇದಿಕೆ ಇತ್ತಿನಂಚಿನ ಮಾತ ಅದು ಉಪಾಧ್ಯಕ್ಷರು ಎಂಕಲ್ನ ಉಪಾಧ್ಯಕ್ಷರು ಅಬುಸಾಲಿ
ಮೇರೆ ಮಾತಾ ರೀತಿಲ್ಲ ಒಂಜಿ ಹೆತ್ತಿದ ಕೈಯಿಂದ ಪಂಪಡು ಇಂಚಿನ ರೀತಿಯಲ್ಲಿ ಸಹಕಾರಡು ಆರ್ಲ ನಮ್ಮ ಮಾತ ಬೋರ್ಡ್ ನಿರ್ದೇಶಕರಿಗೆ ಸಹಕಾರ ಡೈರೆಕ್ಷನ್ ಕೊಡ್ಪಡಂಚಿನ ಅಬುಸಾಲಿ ಮೆರೆಗಳ ಯಾನ್ ಧನ್ಯವಾದ ಕೊರ್ಪೆ ಅಂಚನೆ ವೇದಿಕೆ ಅಂಚಿನ ಮಾತ ನಿರ್ದೇಶಕರಿಗೆ ಧನ್ಯವಾದ ಕೊಡ್ದು ಇನ್ನಿ ಮೂಲಭೂತದ ಭಾಗವಹಿಸಿದಂಚಿನ ಮಾತಾ ಕೃಷಿ ಮಲ್ಪಣಂಚಿನ ರೈತ ಬಂಧುಗಳಿಗೆ ಅಂಚನೆ ನಮ್ಮ ಬ್ಯಾಂಕದ ಸದಸ್ಯರ ಮಾತಾ ಸಹಕಾರಿ ಬಂಧುಗಳಿಗೆ ಅಂಚನೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನು ದುಂಬದ ನಮ್ಮ ಈ ವ್ಯಾಪ್ತಿಡು ನಲ್ಲ ಹೆಚ್ಚೆಚ್ಚ ಸ್ಫೂರ್ತಿ ಬರ್ಪಡಕ ಬಕ ಧೈರ್ಯ ಬರ್ಪಡಕ ಬಕ ಈ ಒಂದು ವಿದ್ಯಾಭ್ಯಾಸೋಡು ಇಲ್ಲದಕ್ಕಲ ಇಂಚಿನ ಮಾತ್ರ ಸಹಕಾರ ಪ್ರೋತ್ಸಾಹ ಉಂಟ ಅಯ್ನ ಸಂಪೂರ್ಣವಾದ ಸ್ವೀಕಾರ ಮಾಡ್ತದೆ ಅಕ್ಕಲ ದುಂಬದ ಭವಿಷ್ಯത്തിന് ರೂಪಿಸಿದರೆ ಉಪ್ಪುನಂಚಿನ ವಿದ್ಯಾರ್ಥಿಗಳು ಮತ್ತು ಭಾಗವಹಿಸಿದ ಅಕ್ಲೆ ಕೊರ್ನಂಚಿನ ಒಂದು ಗೌರವ ದೇವಂದರು ಅಕ್ಲೆಗಳ ಮಾತಿನ ಪರವಾದ ಧನ್ಯವಾದ ಕೊರ್ಪ ಅಂಚನೆ ಬೆತ್ತವೆ ರೀತಿ SLC 21 ವರ್ಷದ ಬಕ್ಕ ಪಾಸ್ ಆಯ್ನ ಅಂಚಿನ ಮಮತಾ ಮೇರೆಗೆ ಅಂಚನೆ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಎತ್ತಿನ ಅಂಚಿನ ಜೋಕ್ಳೆಗೆ ಅಂಚನೆ ನಮ್ಮ ಒಂಜಿ ಅಂಗವಿಕಾಲ ಒಂಜಿ ಚೂರು ಅಂಚಿನ ಒಂಜಿ ಹುಡುಗಿ ಆಯ್ನಿ ವಿದ್ಯಾಭ್ಯಾಸಗಳು ಭಾರಿ ರೀತಿ ಪ್ರಯತ್ನ ದುಮ್ಮು ಪೊಂದುತ್ತಿನ ಅರೆಗೆ ಮಕ್ಕಳ ಮಾತ ಪ್ರೋತ್ಸಾಹ ಎಂಕುಲು ಈ ಒಂಜಿ ಗುರುತಿಸಿದಂಚಿನ ಸನ್ಮಾನ ಕಾರ್ಯಕ್ರಮ ಭಾಗವಹಿಸಿದ ಅಕ್ಲೆಗಳ ಮಾತ ಧನ್ಯವಾದ ಕೊಡ್ದು ಇಡೀ ಈ ಕಾರ್ಯಕ್ರಮದ ಯಶಸ್ವಿದ ರೂವರಿಯಾಗಿನ ನಿಖುಲು ಮೂಲ ಎಕಡೆ ಈತಿರಟ ಕುಳ್ಳದು ಈ ಮಾತಾ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದು ದುಂಬದ ದಿನಗಳು ನಮ್ಮ ಈ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಜನಪರವಾಯಿನ ಕೆಲಸ ಮಲ್ಪಡು ಪಂಪ ರೀತಿದ ಒಂಜಿ ನಿಖಲ್ನ ಮನಸ್ಸಿಡೆ ಇತ್ತಿರಂಚಿನ ಆ ಒಂಜಿ ಗೌರವವನ್ನು ಸೂಚನೆ ನಿಖಲು ವ್ಯಕ್ತಪಡಿಸಲಕ ಎಂಕ್ಲಿಗೆ ಕೊಡ್ತಾರೆ ಅಂಚ ನಿಕ್ಲಿಗೆ ಮಾತೆರೆಗಳ ಈ ಒಂಜಿ ಕಾರ್ಯಕ್ರಮ ಭಾಗವಹಿಸಿದ ನಿಕ್ಲಿಗೆ ಮಾತೆರೆಗಳ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕದ ಪರವಾದ ಅನೇಕ ಧನ್ಯವಾದವನ್ನು ಕೊರ್ಪ ಅವೇ ರೀತಿ ಎಂಕಲ ಬ್ಯಾಂಕದ ಸಿಬ್ಬಂದಿನಕ್ಲಿಗೆ ಬಕ್ಕ ಮಾಧ್ಯಮದಕ್ಲಿಗೆ ಮಾತೆರೆಗಳ ಧನ್ಯವಾದ ಕೊಡ್ದು ಪರೋಕ್ಷವಾದ ಪ್ರತ್ಯಕ್ಷವಾದ ಈ ಕಾರ್ಯಕ್ರಮಕ್ಕೂ ಸಹಕಾರ ಮಾಡ್ತಿನ ಮಾತೆರೆಗಳ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಪರವಾದ ಧನ್ಯವಾದವನ್ನು ಕೊಡ್ದು ಈ ಕಾರ್ಯಕ್ರಮ ನೀನು ಮುಗಿಪ್ಪ ಎಲ್ಲ 24 ತಾರೀಕಿದನಿ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕದ ವರ್ಷದ ಮಹಾಸಭೆ ನಡಪಡು ಇತ್ತನೇ ನಿಕ್ಲೆ ಕೆಲವು ಪತ್ರ ಬತ್ತ ಆಯ್ತಾ ಕಾಕಜಿ ಬತ್ತು ಮುಟ್ಟು ಉಪ್ಪು ಒಂಜೆಲ್ಲ ಮುಟ್ಟುಂಡಲ ಮುಟ್ಟಿ ಜಿನ್ನಲ 24 ತಾರೀಕಿದನಿ ಕಾಂಡ ಈ ಮಹಾಸಭೆ ನಿಕುಲು ಮಾತ ಇವೇ ವಾರ್ಡ್ ಇವತ್ತು ಭಾಗವಹಿಸಿದ್ದು ದುಂಬದ ಬ್ಯಾಂಕದ ರೀತಿ ವಾರೀತಿ ಪೋಡು ಪಂಪ ರೀತಿ ನಿಖಲ ಅಮೂಲ್ಯವಾದ ಸಲಹೆ ಸೂಚನೆ ಕೊಡ್ದು ಆ ಒಂದು ಮಹಾಸಭೆಯನ್ನು ಯಶಸ್ವಿ ಮಲ್ಪಡು ಬತ್ತದು ಪಡೆದು ಪಂಡೊಂದು ಇನಿ ಈ ಒಂದು ಕಾರ್ಯಕ್ರಮವನ್ನು ಇಡೆಗೆ